ಮಕ್ಕಳ ಕನಸಿಗೊಂದು ವೇದಿಕೆ. ಮಕ್ಕಳ ಜಗಲಿ ಇದು ಮಕ್ಕಳಿಗಾಗಿ ಮೀಸಲಾದ ಈ ಪತ್ರಿಕೆ. ಮಕ್ಕಳ ಮನಸ್ಸಿನ ಭಾವನೆಗಳನ್ನು ವೈವಿಧ್ಯ ಪ್ರಕಾರಗಳಲ್ಲಿ ಪ್ರಕಟಪಡಿಸಲು ಇರುವಂತಹ ವೇದಿಕೆ. ಪ್ರಸ್ತುತಪಡಿಸುತ್ತಿದ್ದೇವೆ ಮಕ್ಕಳ ಜಗಲಿ, ಮಕ್ಕಳ ಕನಸಿಗೊಂದು ವೇದಿಕೆ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚದೆಲ್ಲವನ್ನು ತನ್ನಿ. ಇದು ನಮ್ಮದೇ ಜಗಲಿ, ಇದು ನಮ್ಮದೇ ಜಗಲಿ, ಬರೆಯೋಣ ನಾವಿಲ್ಲಿ. ಇದು ನಮ್ಮದೇ ಜಗಲಿ, ಆಡೋಣ ಜೋಕಾಲಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಮನದಲ್ಲಿರುವ ಭಾವನೆಗಳು ಹೊರಹೊಮ್ಮಲಿ ಬನ್ನಿ, ಮನದಲ್ಲಿರುವ ಭಾವನೆಗಳು ಹೊರಹೊಮ್ಮಲಿ ಬನ್ನಿ. ಹಾಡು ಹರಟೆ ನುಡಿ ಚಿತ್ರ ಹಂಚೋಣ ಬನ್ನಿ, ಹಾಡು ಹರಟೆ ನುಡಿ ಚಿತ್ರ ಹಂಚೋಣ ಬನ್ನಿ. ಇದು ನಮ್ಮದೇ ಜಗಲಿ, ಇದು ನಮ್ಮದೇ ಜಗಲಿ, ಹಾಡೋಣ ಸೋವಾಲಿ. ಇದು ನಮ್ಮದೇ ಜಗಲಿ, ನಮ್ಮ ಪ್ರತಿಭೆ ಬೆಳಗಲಿ, ನಮ್ಮ ಪ್ರತಿಭೆ ಬೆಳಗಲಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಸದಾ ಇರಲಿ ಎಂಬ ಆಶಯದೊಂದಿಗೆ ಜಗಲಿ ಮಾಯವಾಗಬಾರದು, ಅದನ್ನು ಮತ್ತೆ ಕಟ್ಟಬೇಕೆಂದು ಮಕ್ಕಳ ಜಗಲಿಯ ಕನಸು ಕಂಡಿದ್ದೇವೆ. ಮಕ್ಕಳ ಜಗಲಿ ಇದು ನಿಮ್ಮ ಮನೆಯ ಮಕ್ಕಳ ಜಗಲಿ. ಮಕ್ಕಳ ಜಗಲಿ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ ಆರಂಭ ಆಗಿದೆ. ಸಾವಿರಾರು ಜನ ಸೇರಿದ್ದಾರೆ. ಈ ಕಾರ್ಯಕ್ರಮ ಬಹಳಷ್ಟು ಸಾವಿರಾರು ಕಡೆಗೆ ತಲುಪಲಿ ಅನ್ನೋದು ಆಶಯ. ಹಾಗಾಗಿ ಇದೊಂದು ಹಬ್ಬ, ಈ ದಿನ ಇಲ್ಲಿಂದ ಆರಂಭ ಆಗುವ ಈ ಹಬ್ಬ ಇಡೀ ದೇಶಕ್ಕೆ ಹರಡಲಿಕ್ಕಿದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದೇವೆ. ನಾವು ಮಕ್ಕಳು ಸೇರಲಿಲ್ಲ, ಆದರೆ ಮಕ್ಕಳಿಗಾಗಿ ನಾವು ಸೇರಿದ್ದೇವೆ, ಮಕ್ಕಳಿಗಾಗಿ ಇದನ್ನು ತಲುಪಿಸ್ತೇವೆ. ತುಂಬ ಒಳ್ಳೆಯ ಅವಕಾಶ ಇದೆ. ಬಿಟ್ಟ ಮನುಷ್ಯರಾಗುವಂಥ ಪರಿಸ್ಥಿತಿ ಆ ಒಂದು ಸೋಷಿಯಲೈಸೇಷನ್ ಆಗ್ತಾ ಉಂಟು. പക്ഷേ ಇದಕ್ಕೆ ಕಾರಣ ನಾವು ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಇಲ್ಲದಿರೋದು, ಕಲಿಸ್ತಾ ಇರೋದು. ಅದರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಖಂಡಿತ ಬೇರೆ ಹೇಳುವುದಿಲ್ಲ, ಹೇಳಲಿಕ್ಕೆ ಉಪದೇಶ ಮಾಡೋ ಸ್ಥಾನದಲ್ಲಿ ನಾನಿಲ್ಲ. ಇದೊಂದು ದೊಡ್ಡ ಪ್ರಯೋಗ ಇದೆ ನಿಮ್ಮದು. ಬಹುಶಃ ಈ ಒಂದು ಜಗಲಿ ಮೂಲಕ ಇಂಥ ಒಂದು ಮಾನವೀಯ, ಯಾಕೆಂದರೆ ಈಗ ನಾನು ತಿಳ್ಕೊಂಡದ್ದು ಮಗು ಹುಟ್ಟಿ ಮಾನವನ ಆಗುವುದು. ಈಗ ಮಗು ಹುಟ್ಟ ನಮ್ಮ ಸಮಾಜ ಮಾನವತೆಯನ್ನು ಬಿಟ್ಟು ಮನುಷ್ಯನಾಗಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ರೂಪುಗೊಂಡಿದೆ. ಇದನ್ನು ಬದಲಾಗಬೇಕಾದ್ರೆ ಈ ವ್ಯವಸ್ಥೆ ರೂಪುಗೊಳ್ಬೇಕು. ಅದಕ್ಕೆ ಒಂದು ಒಳ್ಳೆಯ ಪ್ರಯೋಗ ಇದೆ ಜಗಲಿ, ನಾನು ತಿಳ್ಕೊಂಡಿದ್ದೇನೆ. ಇದನ್ನು ಒಂದು ಮಾನವೀಯ ಸಮಾಜ ನಿರ್ಮಾಣಕ್ಕೆ ಈ ಒಂದು ಜಗಲಿ ಇಂದ ಕಾರಣ ಆಗಲಿ ಅಂತ ನಾನು ಆಶಿಸ್ತೇನೆ. ಹೆಚ್ಚಿನ ಮಾತಲ್ಲಿಗೆ ಹೋಗುವುದಿಲ್ಲ, ಯಾಕೆಂದರೆ ಇದು ಹೇಳಿದಾರಲ್ಲ, ಒಂದು ಮಣ ಭಾಷಣಕ್ಕಿಂತ ಒಂದು ಕಣದಷ್ಟು ಕ್ರಿಯೆ ದೊಡ್ಡದು ಅಂತ. ನೀವೆಲ್ಲ ಕ್ರಿಯೆಯನ್ನು ಮಾಡ್ತಿರೋದಾಗಿರೋದ್ರಿಂದ ನನಗೆ ಒಂದು ಮಿಸ್ ಆಯ್ತು. ಬಹುಶಃ ಇವತ್ತು ಗೋಪಾಡ್ಕರ್ ಅವರ ಭಾಷಣ ಮಿಸ್ ಆಯ್ತು ನನಗೆ. ಮಾತು ಭಾಳ ಹಿಂದೆ ಕೇಳಿದ್ರು, ಭಾಳ ಸಮಯ ಆಗಿತ್ತು. ಬಹುಶಃ ಹಾಡು ಮಿಸ್ ಆಯ್ತು ತಿಳ್ಕೊಂಡೆ, ಆದರೆ ಮತ್ತೆ ನೀವು ಅವಕಾಶ ಕೊಟ್ರಿ, ಹಾಗಾಗಿ ಭಾಳ ಚೆನ್ನಾಗಿ ಬಂದಿದೆ. ಬಹುಶಃ ಇವರೆಲ್ಲ ನಿಜವಾಗಿ ರೋಲ್ ಮಾಡೆಲ್. ಈಗ ಮಕ್ಕಳಿಗೆ ಇಂಥವ್ರು ರೋಲ್ ಮಾಡೆಲ್ಸ್ ಆಗಬೇಕು. ಈಗ ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಎಲ್ಲ ಇರೋದು ಅದು ವ್ಯತಿರಿಕ್ತವಾದ ರೀತಿಯಲ್ಲಿದೆ. ಅದಕ್ಕಾಗಿ ಬಹುಶಃ ಇಂಥ ಒಂದು ಪ್ರಯೋಗ ಮಾಡಿದ್ದೀರಿ, ಭಾಳ ಅದ್ಭುತವಾಗಿದೆ. ಇಂಥ ಕಾರ್ಯಕ್ರಮಗಳಿಗೆ ನಾವು ಕೂಡ ಯಾವಾಗಲೂ ತೆರೆದ ಜನ ಶಿಕ್ಷಣ ಟ್ರಸ್ಟ್ ಕೂಡ ಇದು ಶ್ರೀರಾಮಕೃಷ್ಣರಲ್ಲ, ಇದು ಸಮಾಜದ. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಇಲ್ಲಿ ಬಂದು ಇಂಥ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತಾ ನಿಮಗೆ ಇಲ್ಲಿ ಬಂದಾಗ ಎಲ್ಲರೂ ಪ್ರೀತಿ. ನನ್ನ ಅನಿಸಿಕೆ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾನ್ಯ ತರಣಾಧಿಕಾರಿಗಳು ಮಾಡಿದ್ದೇವೆ. ಒಂದು ನಾವು ಮಿಸ್ ಆಯಿತು ಆರಂಭದ್ದು, ಒಂದು 4-5 ಮಕ್ಕಳ ಮನೆಗಳಿಗೆ ಹೋಗಿದ್ದು. ಅದು ನಮ್ಮ ಕಾರ್ಯಕ್ರಮ ಅಲ್ಲ, ನಮ್ಮ ಕಾರ್ಯಕ್ರಮ ಮಾಡಿಕೊಂಡು ಇದು ನಮ್ಮ ಕಾರ್ಯಕ್ರಮನೇ.
ಶಕ್ತಿ ಸಂಗಮ ಆಗಿದೆ. ಇವತ್ತು ಶಕ್ತಿಗಳ ಸಂಗಮ ಆಗಿದೆ. ನಾನೆಲ್ಲ ನಿಮ್ಮನ್ನು ಶಿಲ್ಪಿಗಳಂತ ಹೇಳುದು, ಶಿಲ್ಪಿಗಳಂತ. ನೀವು ದೊಡ್ಡ ಸಾಧನೆ ಮಾಡಿದ್ದೀರಿ. ಶಿಕ್ಷಣ ಕ್ಷೇತ್ರ, ಕಲಾ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಮಹಾ ಸಾಧಕರು ತಾವಿದ್ದೀರಿ. ಇಬ್ಬರು ಪೇರೆಂಟ್ಸ್ ಇದ್ದಾರೆ. ನೀವು ಶಿಲ್ಪಿಗಳು, ಮಹಾಶಕ್ತಿ, ನೀವೆಲ್ಲ ಪ್ರೇರಕರಾಗಿದ್ದೀರಿ. ಪ್ರೇರಕರಂದರೆ ತನಗೆ ತಾನು ಪ್ರೇರೇಪಿಸಿ ಇನ್ನೊಬ್ಬರಿಗೆ ಒಟ್ಟು ಪ್ರೇರೇಪಣೆ ಕೊಡುವ ವ್ಯಕ್ತಿಗಳೆಲ್ಲರೂ ಇಲ್ಲಿ, ಆ ವಿದ್ಯಾರ್ಥಿಯಿಂದ ಹಿಡಿದು ಶ್ರೀರಕ್ಷಾ ಹಿಡಿದು. ಯಾಕಂದರೆ ಇವತ್ತು ನಮಗೆ ಮಕ್ಕಳಿಂದ ಕಲೀಲಿಕ್ಕೆ ಉಂಟು. ಈ ನಿಮ್ಮ ಜಗಲಿ ಬರೀ ಮಕ್ಕಳ ಜಗಲಿ ಅಲ್ಲ, ಸರ್ವರ ಜಗಲಿ ಆಗ್ತದೆ. ಸದ್ಯಕ್ಕೆ ಚಂದನ ಒಂದು ಉಂಟು, ಅದು ಎಲ್ಲರೂ ನೋಡುವಂಥದ್ದು. ಚಂದನದ ತರಹ ಒಂದು ರೀತಿಯ ಎಲ್ಲರೂ ನೋಡುವಂಥ ಒಂದು ಜಗಲಿ ಈ ನಿಮ್ಮ ವೆಬ್ಸೈಟ್ ಆಗ್ತದೆ. ನಾವು ಈ ಬಾಳೆಹಣ್ಣಿನಲ್ಲಿ ಒಂದು ಕೊನೆಯ ಒಂದು ಪ್ರಯತ್ನ, ಈ ಲೋಕ ಬಿಟ್ಟು ಹೋಗುವ ಮೊದಲು ಈ ಗ್ರಾಮದಲ್ಲಿ ಏನೋ ಮಾಡಬೇಕು ಅಂತ ಹೊರಟಿದ್ದೇವೆ. ಅದು ನಾವು ಮಾಡೋದಲ್ಲ, ಆಗ್ತಾ ಹೋಗ್ತಾ ಉಂಟು. ಈಗ ಆಗ್ತಾ ಹೋಗ್ತಾ ಉಂಟು. ಮಾನ್ಯ ಕೈರಂಗಲ್ ಸರ್ ಅವರು ತಾವು ಈ ಕಾರ್ಯಕ್ರಮ ನಡೆಸಲಿ. ಎಲ್ಲ ಶಿಲ್ಪಿಗಳು, ಸಾಧಕರು ಮತ್ತೆ ಇಲ್ಲಿ ಒಟ್ಟು ಸೇರುವ, ಮನೆ ಅಂಗಳಕ್ಕೆ ಹೋಗುವ, ಕಾಲನಿಗಳಿಗೂ ಹೋಗುವ, ಎಲ್ಲರ ಹತ್ತಿರ ಹೋಗುವ. ನೀವು ನಿಮ್ಮಷ್ಟು ಚಂದ ಮಾತನಾಡಲಿಕ್ಕೆ ನನಗೆ ಬರುವುದಿಲ್ಲ. ಎಲ್ಲರೂ ಬಹಳ ಚಂದದಲ್ಲಿ ಮಾತನಾಡಿದ್ದೀರಿ. ಮೃದುವಾಗಿತ್ತು, ಮಾತು ಕೇಳಲಿಕ್ಕೆ ಇಷ್ಟ ಆಗ್ತಾ ಇತ್ತು. ನನಗೆ ಮಾತನಾಡೋದು ಬೇಡ ಅಂತ ಅನಿಸಿತ್ತು. ಮತ್ತು ನಮ್ಮ ಧಾರಣತೆ ಬೇಸರ ಆಗೋದನ್ನು ನಾನು ಮಾತಾಡಲಿ ನಿಂತದ್ದು. ಅಂದರೆ ನಿಮ್ಮ ಮಾತು ಅಷ್ಟು ಚೆನ್ನಾಗಿತ್ತು. ಆ ಮೇಡಮ್ ಹೇಳಿದರು ಮೌನವಾಗಿರುವುದೇ ಒಳ್ಳೆಯದು ಅಂತ. ಯಾಕೆ ಪರಸ್ಪರ ವಿಶ್ವಾಸ ಇರುವಲ್ಲಿ ಮೌನವೇ ಮಾತಾಡ್ತದೆ ಅಂತ. ವಿಶ್ವಾಸ ಇಲ್ಲದಲ್ಲಿ ಮಾತೇ ಅಪಾರ್ಥದಾಗ್ತದೆ ಎಲ್ಲರೂ ಹೇಳುವುದುಂಟು. ನನಗೆ ನಿಜವಾಗಿ ಬಹಳ ಖುಷಿ ಆಯಿತು ಇವತ್ತಿನ ಕಾರ್ಯಕ್ರಮ. ಇದು ಮುಂದೆ ಹೋಗಬೇಕು. ನಮ್ಮ ಈ ಪಂಚಾಯತಿಯಲ್ಲಿ 4 ಶಾಲೆ ಇದೆ, ಸರ್ಕಾರಿ ಶಾಲೆಗಳು, 2 ದೊಡ್ಡದು 2 ಚಿಕ್ಕದು. 2 ಶಾಲೆಗಳಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡೋ ಬಗ್ಗೆ ಚಿಂತನೆ ಅಳವಡಿಕೆ ಆಗಿದೆ. ಸುಮಾರು 1.5 ಲಕ್ಷ ರೂಪಾಯಿ ಸಿಸ್ಟಮ್, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ್ದು. ನಾವು ಆ ಸ್ಮಾರ್ಟ್ ಕ್ಲಾಸಿಗೆ ಇದೊಂದು ಸೇರಿಕೊಂಡ್ರೆ, ಈ ಸಿಸ್ಟಮ್ ನಾವು ಸ್ವಲ್ಪ ಲಿಂಕ್ ಮಾಡಿಬಿಟ್ರೆ ಅದ್ಭುತ ಆಗ್ತದೆ. ಯಾಕೆಂದರೆ ಈಗಿನ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿತಾ ಎಲ್ಲರೂ ಎಂಥದ್ದು ಒಳ್ಳೆಯದೆಲ್ಲ ಬಿಡ್ತಾ ಶಕ್ತಿ ಕೊಡಬೇಕಾದ ಶಿಕ್ಷಣ ಶಕ್ತಿಹೀನರನ್ನಾಗಿ ಮಾಡುವಂಥದ್ದು. ನಿಜವಾದ ಗುರುಗಳು ಅಥವಾ ಶಿಕ್ಷಕರು ಚೌಕಟ್ಟನ್ನು ಮೀರಿ ಹೊರಗೆ ಬರಲೇಬೇಕಾಗ್ತದೆ. ಇಲ್ಲಿಂದ ತಾವೆಲ್ಲರೂ ಚೌಕಟ್ಟನ್ನು ಮೀರಿ ಹೊರಗೆ ಬಂದಿದ್ದೀರಿ, ಬರಲೇಬೇಕು. ಚೌಕಟ್ಟು ಮೀರಿ ಹೊರಗೆ ಬರಬೇಕಾಗ್ತದೆ. ತಾವು ಚೌಕಟ್ಟು ಮೀರಿ ಹೊರಗೆ ಬಂದವರು ತಾವಿದ್ದೀರಿ. ಶಿಕ್ಷಕರು ಒಂದ್ಸಲ ಚೌಕಟ್ಟು ಮೀರಿ ಹೊರಗೆ ಬಂದ್ಬಿಟ್ರೆ ಇಡೀ ಲೋಕ ನೋಡುತ್ತದೆ, ಜಗತ್ತು ನೋಡುತ್ತದೆ. ನಿಜವಾಗಿ ನಾನು ಕೊರೋನಾವನ್ನು ದೂರುವುದಿಲ್ಲ. ನೀವೆಲ್ಲ ಗುರುಗಳು, ಮಹಾಗುರುಗಳು. ಆದರೆ ಕೊರೋನಾ ವಿಶ್ವಗುರು ಅಂತ ನನ್ನ ನಂಬಿಕೆ. ಯಾಕೆಂದರೆ ಕೊರೋನಾ ಅಲ್ಲದಿದ್ದರೆ ಈ ಜಗಲಿ ಸೃಷ್ಟಿ ಆಗ್ತಾ ಇರಲಿಲ್ಲ. ಈ ಜಗಲಿನ ಸೃಷ್ಟಿಗೆ ಕೊರೋನಾ ವಿಶ್ವ ಶಕ್ತಿಯೇ ಕಾರಣ. ಯಾಕೆಂದರೆ ಇಡೀ ಜಗತ್ತನ್ನು, ಚಿಕ್ಕನ್ನ ದೊಡ್ಡನ್ನ, ಪ್ರತಿಯೊಬ್ಬರನ್ನು ಭಯದಲ್ಲಿ ಒಂದು ಮೂಡಿಸಿದ ವಿಶ್ವಗುರು ಕೊರೋನಾ. ಅದಕ್ಕೆ ನಾವು ಕೊರೋನಾ ತಡೆ ಅಂತ ಮಾಡಿದ್ದೇವೆ ಅಂತ ನನಗೆ ಅನಿಸ್ತಾ ಇತ್ತು. ತಡೆ ತೆಗಿಬೇಕಿತ್ತು, ಕೊರೋನಾ ಬೇಕು ಇನ್ನು ಸ್ವಲ್ಪ ಅಂತ. ಇನ್ನು ಈ ಸಮಾಜ ಪರಿವರ್ತನೆಗೆ, ಸಮಾಜ ಸುಧಾರಣೆಗೆ, ಬದಲಾವಣೆಗೆ ಈ ಕೊರೋನಾ ಖಂಡಿತವಾಗಿ ಅದು ಒಳ್ಳೆದಾಗ್ತದೆ ಅಂತ ನನಗೆ ಬಹಳ ಖುಷಿ. ಮಾನ್ಯ ತರಣತ್ರವರೇ, ಈ ಮಹಾಶಿಲ್ಪಿಗಳನ್ನು ಕರೆಸಿದ್ದೀರಿ ನೀವು ಇಲ್ಲಿಗೆ. ಇದು ನವಚೇತನ ಜೀವನ ಶಿಕ್ಷಣ ಕೇಂದ್ರ. ಇಂಥದ್ದು ಮಾಡುವ ನಾವು ಒಂದು ಚಿಕ್ಕ ತರಬೇತಿ ಆಗ್ತಾ ಉಂಟು ಇಲ್ಲಿ, ವೃತ್ತಿ ತರಬೇತಿ. ಅದು ಪ್ರಜ್ಞಾ ಸಲಹಾ ಕೇಂದ್ರ ಜೊತೆಗೆ ನಮ್ಮದೇ ಅಂತ ಏನಿಲ್ಲ, ನಾವೆಲ್ಲರೂ ಸೇರಿಕೊಳ್ಳೋದು. ಸಹಯೋಗಕ್ಕೆ ಒಂದು ಶಕ್ತಿ ಉಂಟು. ಜನ ಶಿಕ್ಷಣ ಮತ್ತು ವಿಶ್ವವಿದ್ಯಾನಿಲಯ, ಜನ ಶಿಕ್ಷಣ ಟ್ರಸ್ಟ್ ಮತ್ತು ಗ್ರಾಮ ಪಂಚಾಯತ್, ಜನ ಶಿಕ್ಷಣ ಟ್ರಸ್ಟ್ ಮತ್ತು ಸೆಲ್ಕೋ ಫೌಂಡೇಶನ್, ಜನ ಶಿಕ್ಷಣ ಟ್ರಸ್ಟ್ ಮತ್ತು ಸಮುದಾಯ ಇತರ, ಜನ ಶಿಕ್ಷಣ ಟ್ರಸ್ಟ್ ಮತ್ತು ಆಯುಷ್ ಇಲಾಖೆ, ಫಾದರ್ ಮುಲ್ಲಾರೆ ಒಟ್ಟು ಸೇರಿ ಮಾಡ್ತಾ ಹೋಗ್ತಾ ಇದ್ದೇವೆ. ಒಂದು ತರಬೇತಿ 11 ದಿವಸದ್ದು, 10 ದಿವಸದ 11 ಮಂದಿ ಮಕ್ಕಳು ತರಬೇತಿ, ವೃತ್ತಿ ಕೌಶಲ್ಯ ತರಬೇತಿ ನಮಗಿತ್ತು. 10 ದಿವಸ ತರಬೇತಿಯಲ್ಲಿ ಆ ತರಬೇತಿ ಪಡೆದವರು, ತರಬೇತಿ ಆದವರು ಉದ್ಯೋಗಕ್ಕೆ ಹೋಗಬೇಕು ಅಂತ 11 ಮಂದಿಯಲ್ಲಿ 5-6 ಮಂದಿ ಆಯ್ಕೆಯಾದವರು ಬಂದರು. ಅಲ್ಲಿ 2-3 ವರ್ಷ ಉದ್ಯೋಗ ಇಲ್ಲ. ಇಲ್ಲಿ ಬಂದು 10 ದಿವಸ ತರಬೇತಿಯಲ್ಲಿ ಈಗಾಗಲೇ 7 ಮಂದಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದಾರೆ. 3 ಮಂದಿ ನಮ್ಮ ಸಮುದಾಯ ಎಸ್ ಸಿ ಸಮುದಾಯದವರು. ಅದು ಹೇಳಬಾರ್ದು, ST ಸಮುದಾಯದವರು. ಅವರು ಬಹಳ ಕಷ್ಟದಲ್ಲಿದ್ದರು, ಸಾಲಿದ್ದವರು. ಅವರು ಇವತ್ತು ಹಾಸನಕ್ಕೆ ಹೋಗಿ 3 ಮಂದಿ ಸೋಲಾರ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಉಳಿದೊಂದು 7 ಮಂದಿ ಈ ನಮ್ಮ ಗ್ರಾಮದಲ್ಲಿ ಸೋಲಾರ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ನನಗೆ ಕಾಣುವುದು ನಿಜವಾಗಿ ಈಗಿನ ಜೊತೆಗೆ ಇದೊಂದು ನಮ್ಮ ಒಂದು ಒಳಗಿನ ಶಕ್ತಿ. ಅದು ತಿಳಿಲಿಕ್ಕೆ ನಮ್ಮನ್ನು ತಿಳಿದುಕೊಳ್ಳುವಂಥದ್ದೇ ವಿದ್ಯೆ ಅಂತ ಹೇಳುವುದು. ನನ್ನನ್ನು ಕರೆಕ್ಟ್ ತಿಳಿದುಕೊಂಡರೆ, ನನ್ನನ್ನು ಸುಧಾರಿಸಿಕೊಂಡರೆ, ನನ್ನನ್ನು ತಿದ್ದುಕೊಂಡರೆ ತನ್ನಿಂದಾನೇ
ತಿದ್ದಲಿಕ್ಕೆ ಆಗ್ತದೆ. ಇಲ್ಲಿರುವ ಶಿಕ್ಷಕರು ಅವ್ರು ಹೇಳಿದ್ರು, ನಾವು ಸತ್ತಿದ್ದೇವೆ, ಜೀವ ಕೊಟ್ಟಿದ್ದೇವೆ ಅಂತ. ತಾವು ಈ ಕೆಲಸ ಆಗಬೇಕು. ಪ್ರತಿಯೊಂದು ಕಡೆ ನಾವು ಒಂದು ರೀತಿಯ ವ್ಯವಸ್ಥೆ ಒಂದು ರೀತಿ ಸತ್ತ ರೀತಿಯಲ್ಲಿ ಉಂಟು. ಸಂಸಾರದ ಒಳಗಡೆ ಇರುವಂಥ ತಂದೆ ತಾಯಿಗಳಾಗಲಿ ಯಾರಾಗಲಿ ಆ ಜೀವಂತಿಗೆ ಉಂಟು ಅಂತ ಹೇಳಲಿಕ್ಕೆ ಆಗುದ. ಒಂದು ರೀತಿಯ ಸಾಯುವಂಥದ್ದು ಅಜ್ಞಾನದಲ್ಲಿ ಇರುವಂಥದ್ದು. ಅಜ್ಞಾನವನ್ನು ದೂರ ಮಾಡಿ ಆ ಒಂದು ಜ್ಞಾನ ಶಕ್ತಿ ಬೆಳೆಸುವುದಕ್ಕೆ ಈ ನಿಮ್ಮ ಒಂದು ಜಗಳಿ ಖಂಡಿತವಾಗಿ ಇದು ನಮಗೆ ಇದು ಪ್ರೇರಣೆ ಕೊಡುತ್ತೆ. ಈ ಜಗಳಿ ಏನು ಶುರುವಾಗಿದೆ, ಮಂಚಿಯನ್ನು ಮಿಂಚಿಸುವ ಕೆಲಸ ತಾವು ಹಿಂದೆ ಮಾಡಿದ್ದೀರಿ. ಮಾನ್ಯ ಭರತ್ ಮೀನವರು IAS ಅಧಿಕಾರಿಗಳು ನಿಮ್ಮ ನಾಟಕ ನೋಡಿದ್ದಾರೆ, ಚಿತ್ರಕಲಾ ಕಾರ್ಯಾಗಾರ ಮಾಡಿದ್ದೀರಿ. ಇದು ಈ ಒಂದು ನಿಮ್ಮ ಜಗಲಿ ನಮ್ಮ ತಾಲೂಕು, ಜಿಲ್ಲಾ, ರಾಜ್ಯ ಎಲ್ಲ ವಿಶ್ವದ ಗಮನ ಸೆಳೆಯುವಂಥ ಜಗಲಿ. ಈ ಮಂಚಿಯ ಜಗಲಿ ಅಥವಾ ಬಾಳೆಗುಡಿ ಜಗಲಿ ಏನುಂಟು, ಇದು ವಿಶ್ವದ ಜಗಲಿ ಆಗಬೇಕು. ಆ ಜಗಲಿಯನ್ನು ವಿಶ್ವಕ್ಕೆ ಒಂದು ಸಂದೇಶ ಕೊಡಬೇಕು. ನಾನು ಏನು ಹೇಳಿದೆ, ಕೊರೋನಾದ ವಿಶ್ವ ಗುರು ಅಂತ, ಜಗಲಿ ಕೂಡ ಒಂದು ವಿಶ್ವ ಗುರುವಾಗಿ ಮೂಡಿ ಬರಲಿ ಅಂತ ಹೇಳಿ ನನ್ನ ಬಹಳ ಖುಷಿಯಿಂದ ನಾನು ನಿಮಗೆ ಒಂದು ಚಪ್ಪಾಳೆ, ತರಣತ್ರಿಗೆ, ಶಿಲ್ಪಿಗಳಿಗೆಲ್ಲರಿಗೂ ನನ್ನ ಚಪ್ಪಾಳೆ ಕೊಡುತ್ತೇನೆ. ನಿಮಗೆ ನಾನು ನಮ್ಮ ಚಪ್ಪಾಳೆ ಕೊಡುವುದೀಗ, ನಾನು ಒಬ್ಬನೇ ಕೊಡುವುದೀಗ, ನೀವು ಆಮೇಲೆ ಕೊಡ್ತೇನೆ. ಮಾತ್ರ ಅದೊಂದು ಮಕ್ಕಳು ಬೆಳೀಲಿ ಅಂತೇಳಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಇದು ಆ ಥರದ ಪ್ರಯೋಗಗಳು ನಡೀತಾ ಉಂಟು ಅಲ್ಲಿ ಮಂಚಿಯಲ್ಲಿ. ಒಂದು ಸೈಡಲ್ಲಿ ನನ್ನ ಸಬ್ಜೆಕ್ಟ್ ಅಲ್ಲ, ನನಗೆ ಜೀವನ್ ಸರ್ ಅವರು ಬಹಳ ಅವರಂತೂ ರಂಗಮನೆಯಲ್ಲಿ ನನಗೆ ಅವರ ನಾಟಕಗಳನ್ನು ನೋಡಿ ಆಡೋಸಲ್ಲಿ ಪ್ರತಿ ಸಲ ಅವರು ಏನಾದರೂ ಕೆಲಸಕ್ಕೆ ಕರೀತಾ ಇರ್ತಾರೆ. ಆವಾಗ ನೋಡಿ ನನಗೆ ಅದ್ಭುತ ಆಗ್ತಾ ಇತ್ತು. ಆವಾಗ ಅವರು ತುಂಬ ಬ್ಯುಸಿ ಇರುವಂಥವರು. ಅವರೆಲ್ಲ ನಾನು ಚಿನ್ಮಯಕ್ಕಾದರೂ ಆ ಮಕ್ಕಳನ್ನೆಲ್ಲ ಡೆವಲಪ್ ಮಾಡಲಿಕ್ಕೆ ಕಲಿಸ್ಬೋದು. ಆದರೆ ಇಲ್ಲೆಲ್ಲ ತುಂಬ ಕಷ್ಟ. ಅಂದರೆ ಕಡಿಮೆ ಒಂದು ವ್ಯವಸ್ಥೆ ಒಳಗಡೆ. ಹಾಗಾಗಿ ಅಂಥ ಒಂದು ದಿನಗಳು ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೋದು. ಜೀವನ್ ಸಾರನ್ನು ಕರೆಸಿ ನಾಟಕ ಮಾಡಿಸುವಂಥ ಒಂದು ಕಾಲಘಟ್ಟ ಇನ್ನು ಬರ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅಲ್ಲಿ ಕೂಡ. ಹಾಗಾಗಿ ಅಲ್ಲಿ ಈ ಥರದ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ನಡೀತಾ ಉಂಟು. ಕಳೆದ ಬಾರಿ ಅದೇ ಕೊಲಾಜ್ ಇಲ್ಲಿಯ ಒಂದು ಪರಿಸರದಲ್ಲಿ ಈ ಊರಿನ ಒಂದಷ್ಟು ಶಾಲೆಯ ಮಕ್ಕಳು, ಟೀಚರ್ಸ್ ಎಲ್ಲ ಬಂದು ನೋಡಿದ್ರು. ಜೊತೆಗೆ ಜನಶಿಕ್ಷಣ ಟ್ರಸ್ಟಿನ ಯಾರಿಗೆಲ್ಲ ಗೊತ್ತಿರಲಿಲ್ಲ ಅವರಿಗೆ ಸಹ ಒಂದು ಪರಿಚಯ ಆದಾಗಾಯಿತು. ನಮ್ಮ ಮಕ್ಕಳಿಗೆ ಒಂದು ಪರಿಚಯ ಆಯಿತು. ಹೀಗೆಲ್ಲ ನಮಗೆ ಜನಶಿಕ್ಷಣ ಟ್ರಸ್ಟ್ನ ಬೆಂಬಲ ಸದಾ ಇರ್ತದೆ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದಿರುವಂಥ ಎಲ್ಲ ಗಣ್ಯರನ್ನು ಒಂದೇ ಮಾತಿನಲ್ಲಿ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಮೂಲ ಗಿರಣಿ ಜಗಲಿ, ಮೊನ್ನೆ ನಾವು ಕೊಟ್ಟಿರುವಂಥ ಜಗಲಿ ಆಗಿರ್ತದೆ. ಅತ್ಯಂತ ಹೆಚ್ಚು ಶೆಕೆ ಆದಾಗ ಕೂಡ ನಿದ್ದೆ ಕೂಡ ಅತ್ಯಂತ ನೆಮ್ಮದಿಯಿಂದ ಬರುವಂಥ ಜಾಗ ಜಗಲಿ ಆಗಿರ್ತದೆ. ಅಜ್ಜಿ ಹೇಳುವ ಕಥೆಯು ಜಗಲಿಯಲ್ಲೇ ಆಗಿರ್ತದೆ. ಹಾಗೆ ಜಗಲಿ ಇವತ್ತು ಮಕ್ಕಳ ಜಗಲಿ ಅಂತ ಹೆಸರಿಟ್ಟದ್ದು ನನಗೆ ಬಹಳ ದೊಡ್ಡ, ಅತ್ಯಂತ ಹೆಚ್ಚು ಖುಷಿ ಕೊಟ್ಟಂಥ ರೋಮಾಂಚನದ ಸ್ಥಳ. ಇವತ್ತು ರಂಗಮನೆ ಆಗಲಿ ಯಾವುದೇ ಅಷ್ಟೊಳಗಿದಾದರೂ ನಾನು ಮಲಗುದು ಜಗಲಿಯಲ್ಲಿ, ಮತ್ತು ಅದಕ್ಕಿಂತ ಜಾಸ್ತಿ ಇನ್ನೂ ಜಾಸ್ತಿ ಆಗಲಿ ಅಂದರೆ ಜಗಲಿಂದ ಹೊರಗೆ ಇದ್ದಂಥ ಒಂದು ಕುಟೀರದೊಳಗೆ ಆ ನೆಲದಲ್ಲಿ ಜಗಲಿ ನಿಂತ ಮಾಡಬೇಕು. ಮತ್ತು ನಮ್ಮ ಎಲ್ಲ ಕ್ರಿಯೇಟಿವಿಟಿಗಳು ಆರಂಭವಾದದ್ದು ಎಲ್ಲವೂ ಜಗಲಿಯಲ್ಲಿ. ಮತ್ತು ಇವತ್ತಿನ ಎಲ್ಲ ಅಪಾಯಕಾರಿಯಾದಂಥ ನಿರ್ಧಾರಗಳೆಲ್ಲವೂ ಬರ್ತಾ ಇರೋದು 4 ಗೋಡೆಗಳ ಮಧ್ಯದ AC ರೂಮಿನಲ್ಲಿ. ಜನ, ಇಡೀ ಸರ್ಕಾರ ಮತ್ತು ಇಡೀ ಜನ, ಹೆತ್ತವರು, ಪೋಷಕರು ಎಲ್ಲ ನಂಬ್ತಾ ಇರುವಂಥದ್ದು ಪ್ರಾಕ್ಟಿಕಲ್ ಆಗಿ ಯಾವುದು ಅನುಭವಕ್ಕೆ ಬಾರದಿರುವಂಥ ಒಂದು AC ರೂಮಿನೊಳಗೆ TA DA ತಗೊಂಡು ಲಕ್ಷಗಟ್ಟಲೆ ಸಂಬಳ ತಗೊಳ್ತಂಥವ್ರು ಅಂಥವರು ನಿರ್ಧಾರ ಮಾಡಿದಂಥ ತೀರ್ಮಾನಗಳನ್ನು ನಾವು ಇವತ್ತು ನಮ್ಮ ಪೋಷಕರು, ನಮ್ಮ ಮಕ್ಕಳು ಇವರು ಅನುಭವಿಸುವ ಸ್ಥಿತಿ ಬಂದಿದೆ. ಅದು ನಿಜವಾದ ಕ್ರಿಯೇಟಿವಿಟಿ ಮೋಹನ್ ಸೋನಾ ಸುಮಾರು 30-40 ವರ್ಷಗಳ ಹಿಂದೆ ಮಾಡಿದ್ದಾರೆ. ಇವತ್ತು ಏನು ಕೇಂದ್ರ ಸರ್ ಬಯಲು ಶಿಕ್ಷಣ ಅಂತ ನಾವು ಏನು ಯೋಚನೆ ಮಾಡ್ತಿದ್ದೇವೆ, ಅದನ್ನು ಮೋಹನ್ ಸೋನಾ ಅಂತವರು, ಆನಂತರ ಬೆಳೆದಂಥ ಅವ್ರ ಜೊತೆಗೆ ಬೆಳೆದಂಥ ಗೋಪಾಡ್ಕರ್ ಆಗಲಿ, ಮೂರ್ತಿದೇವರಾಜಿ ಆಗಲಿ, ಐಕ್ಯಗೋಳುವರಾಗಲಿ, MG ಕಜಿ ಆಗಲಿ, ಅನೇಕರು ಇಂಥ ಗೆಳೆಯರು ಬಯಲು ಚಿತ್ರಾಲಯದ ಮೂಲಕ ಬಂದದ್ದು ಬಯಲು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಬಂದದ್ದು. ನಮ್ಮ ಎಲ್ಲ ಹೊಸ ಆಲೋಚನೆಯಲ್ಲಿ ಹುಟ್ಟಿದಂಥ ಮಕ್ಕಳ ಶಿಬಿರಗಳೆಲ್ಲವೂ ಕೂಡ ಹುಟ್ಟಿದ್ದು ಅದು ಬಯಲು ಶಿಕ್ಷಣವನ್ನು ಆಧಾರವಾಗಿಟ್ಟುಕೊಂಡು. ಇವರು ಮರ ಹತ್ತಿ ಅಂತ ಹೇಳಿದ್ದು, ಮರ ಇಳಿರಿ ಅಂತ ಹೇಳಿದ್ದು, ಕಲ್ಲಲ್ಲಿ ಆಟ ಆಡಿ ಅಂತ ಹೇಳಿದ್ದು, ಬೀಳಿ ಹೊರಡಾಡಿ ಎಲ್ಲವೂ ಬಯಲು ಶಿಕ್ಷಣದ ಮೂಲವಾಗಿಟ್ಟುಕೊಂಡು ಹುಟ್ಟಿದಂಥದ್ದು. ಈ ಬಯಲು ಶಿಕ್ಷಣದ ಮೂಲವಾಗಿ ಹುಟ್ಟಿಕೊಂಡಂಥ ಯಾವ ಯೋಜನೆಗಳು ಕೂಡ ಇವತ್ತು ಫೇಲ್ ಆಗಲಿಲ್ಲ. ಅದು ದೇಶಕ್ಕೆ ಅಪಾಯ ಇಲ್ಲ, ರಾಜ್ಯಕ್ಕೆ ಅಪಾಯ ಇಲ್ಲ, ಮನೆಗೂ ಅಪಾಯ ಇಲ್ಲ. ಯಾರ್ಯಾರು ಕೋಣೆಯ ಒಳಗಿನ ಇಟ್ಟುಕೊಂಡು ಸರ್ ಬನ್ನಿ ಸರ್
ನಮಸ್ತೆ ನಮಸ್ತೆ ಇಬ್ಬರಿಗೂ ನಮಸ್ತೆ, ಖುಷಿ ಆಯ್ತು ನೀವು ಬಂದದನ್ನು ಎಕ್ಸಲ್. ಬಯಲು ಯೋಚನೆಯಲ್ಲಿ ಹುಟ್ಟಿದಂಥ ಯಾವ ಶಿಕ್ಷಣದಿಂದ ಹುಟ್ಟಿದ ಯಾವ ಯೋಜನೆಗಳು ಕೂಡ ಮನೆಗೆ ಅಪಾಯ ಇಲ್ಲ, ದೇಶಕ್ಕೆ ಅಪಾಯ ಇಲ್ಲ. ನೋಡಿ ಇವತ್ತು ಬಂದಂಥ ಎಲ್ಲವೂ ಕೂಡ ಯೋಚನೆ ಮಾಡಿ ನಮ್ಮ ಶಿಕ್ಷಣದ ಮುಂದೊಂದು ದಿನ ಬಹುಶಃ ಶಾಲೆಯೇ ಜಗಲಿ ಶಾಲೆ ಆಗೋದಕ್ಕೆ ಬಹುಶಃ ನಮ್ಮ ಮಕ್ಕಳ ಜಗಲಿ ಒಂದು ನಾಂದಿ ಆಗ್ಬೋದೇನೋ ಅಂತ ನನಗೆ ಭಾಳ ಖುಷಿ ಆಗ್ತದೆ. ಮತ್ತು ಈಗಾಗಲೇ ಯೂಟ್ಯೂಬಿನಲ್ಲಿ, ಅಂತರ್ಜಾಲದಲ್ಲಿ ಸಾಕಷ್ಟು ಇಂಥ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳು ಬಂದಿವೆ ಮಕ್ಕಳಿಗೆ ಸಂಬಂಧಪಟ್ಟದ್ದು. ಸರ್ಕಾರವೇ ಒಂದು ಇತ್ತೀಚೆಗೆ ಹೊರಡಿಸಿದೆ, ಯಾವ್ದು ಹೇಳಿ, ಸುಮಾರು ಸಮಯದಲ್ಲಿ ಓಡಾಡಿತ್ತಲ್ಲ, ವಿದ್ಯಾಗಮ, ಮನೆ ಮನೆಗೆ ಟೀಚರ್ಸ್ಗಳು ಹೋಗಿ ಪಾಠ ಮಾಡುವಂಥದ್ದು. ಇನ್ನೊಂದು ಯೂಟ್ಯೂಬ್ ಚಾನೆಲ್ ಅಂತ ಮಾಡಿದರು, ನಮ್ಮ ಮಕ್ಕಳ ವಾಣಿ ಸ್ವಲ್ಪ ಸಮಯ ಓಡಿದ್ದು ದಿಢೀರಂತ ಕಣ್ಣಿಗೆ ಕಾಣದಿರುವಂತ ದಿಢೀರಂತ ಮೊಬೈಲ್ನ ಎದುರುಗಡೆ ಆಕ್ಟ್ ಮಾಡಿ ಹೀರೋಯಿನ್ಗಳಾಗುವಂತ ಅನೇಕ ಸಾವಿರಾರು ಮಕ್ಕಳು ನಮ್ಮಲ್ಲಿ ಹುಟ್ಟಿಕೊಂಡ್ರು. ಮಕ್ಕಳ ವಾಣಿ ಹೆಚ್ಚು ದಿನ ನಿಲ್ಲಿಲ್ಲ, ಅದನ್ನು ಸ್ಟಾಪ್ ಮಾಡಿದ್ರು. ವಿದ್ಯಾಗಮ ಯೋಜನೆ ಬಂತು, ಅದಾದ್ರೂ ಸ್ವಲ್ಪ ನಡೀತದಂತ ಬಹಳ ಖುಷಿಯಲ್ಲಿ ಟೀಚರ್ಸ್ಗಳೆಲ್ಲ ಮನೆ ಮನೆಗೆ ಹೋಗಿ ಒಂದಷ್ಟು ಮಕ್ಕಳನ್ನ ಸೇರಿಸಿಕೊಂಡು ಪಾಠ ಮಾಡಲಿಕ್ಕೆ ಬಂತು. ಅದಕ್ಕೆ ಕೊರೋನಾದ ಒಂದು ದೊಡ್ಡ ಒಂದು ತೇಪೆ ಹಾಕಿ ಅದನ್ನು ಕೂಡ ಸ್ಟಾಪ್ ಮಾಡಿದರು. ಈಗ ಸರ್ಕಾರಿ ನೌಕರ ಶಾಲೆಯ ಟೀಚರ್ಸ್ಗಳೆಲ್ಲವೂ ಕೂಡ ಶಾಲೆಗೆ ಹೋಗಬೇಕು, ಮಕ್ಕಳು ಬರಲಿಕ್ಕಿಲ್ಲ, ಪಾಠ ಮಾಡಲಿಕ್ಕಿಲ್ಲ, ರಿಪೋರ್ಟ್ಗಳನ್ನು ಬರೀಬೇಕು. ಅಲ್ಲಿ ಆ ಕಡೆ ಇದ್ದಂಥ ಅಕ್ಷರ ದಾಸೋಹದಿಂದ ಬಂದಂಥ ಎಲ್ಲ ದವಸ ಧಾನ್ಯಗಳೆಲ್ಲವೂ ಕೂಡ ಅದನ್ನು ವಿತರಣೆ ಮಾಡಲಿಕ್ಕೂ ಪರ್ಮಿಷನ್ ಇಲ್ಲ. ಹುಟ್ಟೆ ಸುರಿದುಕೊಂಡು ಉಗುರು ಸುರಿದುಕೊಂಡು ಅದನ್ನು ಮತ್ತೆ ಒಣಗಿಸುವ ಕೆಲಸವನ್ನು ನಾನು ಮೊನ್ನೆ ಶಾಲೆಗೆ ಹೋಗಿದ್ದೆ. ಟೀಚರ್ಸ್ ಇಡೀ ಅಂಗಳದಲ್ಲಿ ಅದನ್ನು ಪ್ಲಾಸ್ಟಿಕ್ ಹಾಕಿ ಒಣಗಿಸ್ತಾ ಇದ್ದಾರೆ. ಎಂತ ಇದು, ಅದು ಕೊಡ್ಲಿಕ್ಕೆ ಪರ್ಮಿಷನ್ ಕೇಳಲಿಲ್ಲ ಸರ್, ಹೊಟ್ಟೆ ಸುರಿದು ಹಾಳಾಗ್ಲಿಕ್ಕೆ ಅಂತ. ಅಂದ್ರೆ ನಮ್ಮ ಯೋಜನೆಗಳೆಲ್ಲವೂ ಕೂಡ ಮಕ್ಕಳ ಕಡೆಗೆ ಅಂತ ಹೇಳ್ತೇವೆ, ಆದರೆ ಮಕ್ಕಳ ಕಡೆಗೆ ಯಾವುದು, ಹೆತ್ತವರ ಕಡೆಗೆ ಅಂತ ಹೇಳ್ತೇವೆ, ಹೆತ್ತರ ಕಡೆಗೆ ಇಲ್ಲ.
ನಾವು ಇವತ್ತು ಕೊಡಬಾರದನ್ನೆಲ್ಲವನ್ನು ಕೊಟ್ಟಾಗಿದೆ. PUC ಕಳೆದ ಡಿಗ್ರಿ ಕಳೆದ ನಂತರ ಅವರಿಗೆ ಮೊಬೈಲ್ ಕೊಡೋದು ಅಂತ ಹೇಳಿದ್ರು. ಈ ಕೊರೋನಾ ಅದನ್ನು ಕೂಡ ಮಾಡಿದೆ. ಎಲ್ಲಿ ತನಕ ಅಂದರೆ ಮಕ್ಕಳಿಗೆ ಎಲ್ಲವೂ, ನನ್ನ ಮಗನನ್ನು ಸೇರಿಸ್ಕೊಂಡು ನಾನು ಹೇಳ್ತಿರೋದು ಇವತ್ತು, ಯಾವುದನ್ನೆಲ್ಲ ಓಪನ್ ಮಾಡಬಾರ್ದು. ನಾನೇನು ಮಾಡಿದ್ರೆ ಅಶ್ಲೀಲ ಚಿತ್ರಗಳಿಗಾಗಿ ಒಂದು ಯೂಟ್ಯೂಬ್ ಚಾನಲ್ ಬೇರೆಯೇ ಬೇಕು, ಮಕ್ಕಳ ಯೂಟ್ಯೂಬ್ ಚಾನಲ್ ಅಂತ ಬೇರೆಯೇ ಬೇಕು, ಮತ್ತೆ ಸಿಗುವಂಥ ದೊಡ್ಡ ದೊಡ್ಡ ಜನರಲ್ ನಾಲೆಜ್ಗಾಗಿ ಯೂಟ್ಯೂಬ್ ಬೇರೆ ಬೇಕು. ಎಲ್ಲವೂ ಒಂದರಲ್ಲೇ ಸಿಗ್ತಾ ಇದೆ ಇವತ್ತು ಅಪ್ಲೋಡ್ ಮಾಡೋದು. ಯಾವುದು ನೋಡಬಾರ್ದು, ಯಾವುದು ನೋಡಬೇಕು, ನಾವು ಅವರಿಗೆ ಇವತ್ತು ಪೋಷಕರಾದ ನಾವು ಮಕ್ಕಳ ಮೇಲೆ ಒಂದು ಪೊಲೀಸ್ ಕಣ್ಣನ್ನು ಇಟ್ಟು ಪ್ರತಿ ಕ್ಷಣ ಅವರನ್ನು ನೋಡಬೇಕಾದ್ರೆ ಸಂಶಯಾಸ್ಪದವಾಗಿ ನಮ್ಮ ಮಕ್ಕಳನ್ನು, ನಾವು ಹೆತ್ತ ಮಕ್ಕಳನ್ನು ನೋಡುವಂಥ ಸ್ಥಿತಿ ಈ ಕೊರೋನಾ ಆಗಿದೆ. ಜೊತೆಗೆ ಕೊರೋನಾ ನಂತರದಲ್ಲಿ ಬಂದಂತಹ ಎಲ್ಲ ಯೋಜನೆಗಳು, ಅದು ಶಿಕ್ಷಣ ಇಲಾಖೆ ಆಗಲಿ ಸರ್ಕಾರ ಯಾರನ್ನು ದೂರೋ ಪ್ರಶ್ನೆ ಇಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಗೊಂದಲವೇ ಆಗಿ ಶುರುವಾಗಿದೆ. ಯಾವುದನ್ನು ನಿರ್ಧಾರ ತಗೊಳ್ಬೇಕು ಅನ್ನೋದು ಗೊಂದಲ. ಮಕ್ಕಳಿಗೆ ಗೊಂದಲ, ಹೆತ್ತವರಿಗೆ ಗೊಂದಲ, ಸರ್ಕಾರಕ್ಕೆ ಗೊಂದಲ, ಅಧಿಕಾರಿಗಳು ಗೊಂದಲ, ಪ್ರೈವೇಟ್ ಸ್ಕೂಲ್ನವರಿಗೆ ಗೊಂದಲ, ಎಲ್ಲರಿಗೂ ಗೊಂದಲದಲ್ಲಿದೆ. ಏನು ಮಾಡಬೇಕಂತ ಗೊತ್ತು, ಅಂಥ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕು. ಸಿದ್ಧವಾದ ಒಂದು ಕ್ಲಾಸ್ ರೂಮಿನೊಳಗೆ ಒಂದು ಪಾಠ ಮಾಡಿದಂಥ ಒಂದು ರೆಡಿಮೇಡ್ ಆದಂಥ ಒಂದು 3/4 ಗಂಟೆಯ ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾರೆ. ಮಾಡದೇ ಇದ್ದರೆ ಆ ಟೀಚರ್ಸ್ಗಳ ಬೈಗಳು ಯಾರಿಗೆ ಬೇಕು, ಅಲ್ಲಿ ನಮಗೆ ಲೆಸ್ ಅಂತೆ, ಅದಂತೆ, ಇದಂತೆ. ನನ್ನ ಮಗನೇ ಮತ್ತು ನನ್ನ ಶಾಲೆಯಲ್ಲಿ ಮೊನ್ನೆ FE2 ಎಕ್ಸಾಮ್ ಊರವರಿಗೆಲ್ಲ ಸರ್ಕಾರದ ಆಗ್ಬೇಕಾದ್ರೆ ಮೊದಲು ನಮ್ಮ ಶಾಲೆಯಲ್ಲಿ ಆಯಿತು. FE2 6 ಪಾಪ ಬರೆದಿದ್ದಾನೆ. ಅದರೆಡೆಗೆ ಸ್ಕೌಟ್ ಇದ್ದು ದೇಶಭಕ್ತಿ ಗೀತೆ, ಚಿತ್ರಕಲೆ ಗೀತೆ ಅದು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಬೆಳಗ್ಗೆ 2 ಎಕ್ಸಾಮ್ ಬರೆದು ಅವನು ದೇಶಭಕ್ತಿ ಗೀತೆಗೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲ ಆನ್ಲೈನಲ್ಲೇ. ರಿಸಲ್ಟ್ ಬರ್ತದೆ 5 ಪರೀಕ್ಷೆದ 6ಕ್ಕೂ ಕೂತ್ಕೊಂಡಿದ್ದಾನೆ, 5ರದ್ದು ಮಾತ್ರ ರಿಸಲ್ಟ್ ಬರ್ತದೆ. ಸೋಷಿಯಲ್ 1ರದ್ದು ಇಲ್ಲವೇ ಇಲ್ಲ ಅಂತ. ಯಾಕೆ ಅಂತ ಕೇಳಿದರೆ, ಸರ್ ಅದು ಆ ಟೈಮಿನ ಒಳಗೆ ನೀವು ಅದಕ್ಕೆ ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತದೆ, ಇಲ್ಲ ಬೇಡ ಅಂತ. ಅದಕ್ಕೆ ನಾನು ತಕ್ಷಣ ಹೇಳಿದೆ, ಅವ 6ಕ್ಕೂ ಬರ್ತೀಯನಲ್ಲ ಮೇಡಮ್, ಇಲ್ಲ ಅದಿಲ್ಲ ಸರ್, ನೀವು ತೋರಿಸ್ತಾನೆ ಇಲ್ಲ ಸರ್ ಅಂತ. ಹಾಗಾಗಿ ಮುಂದಿನ ಎಕ್ಸಾಮ್ FE3 FE4 ಎಕ್ಸಾಮಿಗೆ ಜಪ್ಪಾಯ ಅಂದರೂ ಕೂಡ ಅವನಿಗೆ ಓದಿಸ್ತೇನೆ, ಪರೀಕ್ಷೆ ಬರೆಯುವುದಿಲ್ಲ, ಏನಾಗ್ತದೆ ನೋಡುವ ಅಂತ ಒಂದು ನನ್ನದೇ ತೀರ್ಮಾನ ತಗೊಂಡಿದ್ದಾನೆ. ಮಗುವಿಗೆ ಅವನಿಗೂ ಖುಷಿ ಆಗ್ತದೆ. ಯಾಕೆ ಒತ್ತಡ? ಶಾಲೆ ಇಲ್ಲ ಈ ವರ್ಷ, ಇಡೀ 0 ವರ್ಷ ಅಂತ ಆದರೆ ಪ್ರೈಮರಿ ಸ್ಕೂಲ್ನವರಿಗೆ, 7ನೇ ಸ್ಕೂಲ್ ಕೆಳಗಿನವರಿಗೆ 0 ವರ್ಷ ಅಂತ ಆದರೆ ಏನಾಗಬೇಕು? ನೆಕ್ಸ್ಟ್ ಪುನಃ 7ನೇ ಕ್ಲಾಸ್ಗೆ ಕೂತ್ಕೊಳಿಸಿ. 1 ವರ್ಷ ಎನ್ನುವುದು ದೊಡ್ಡ ಇದಾಗುದಿಲ್ಲ. ನಮ್ಮದು ಎಷ್ಟೋ ವರ್ಷ ಹೋಯ್ತು, 50 ಕಳೆಯುತ್ತೆ. ಈಗ ನಾವು ಕಳೆದಂಥ ವೇಸ್ಟ್ ಟೈಮ್ಗಳನ್ನು ಈಗ ಅನಿಸ್ತದೆ. ಒಬ್ಬರಿಗೆ ಗೊತ್ತಿಲ್ಲ, ನನಗೆ ಅನಿಸ್ತದೆ, ನಾನು ಒಂದೊಂದು ಕ್ಷಣ ಕೂಡ ಇಲ್ಲಿ ಅರ್ಧ ಗಂಟೆಗೆ ಕಾರ್ಯಕ್ರಮ ಶುರುವಾಗುವ ತಡ ಆಯಿತು, ಅರ್ಧ ಗಂಟೆ ತಡ ಆಯಿತು ಅಂತಾದರೆ ಅದು ಕೇವಲ ನೆನಪಿಟ್ಟುಕೊಳ್ಬೇಕು, ಸಮಯ ಮಾತ್ರ ಅಲ್ಲ, ನನ್ನ ಆಯುಷ್ಯವನ್ನೇ ಅರ್ಧ ಗಂಟೆಗೆ ಕಳೆದುಬಿಟ್ಟೆ ನಾನು. ಅರ್ಧ ಗಂಟೆ ಹೋಯ್ತದ್ದು ವೇಸ್ಟ್. ಅಂತ ಎಷ್ಟೋ ಸಮಯಗಳು ಸುಮ್ಮನೆ ಕೂತದ್ದು, ಯಾವುದಕ್ಕೆ ಯಾರ್ಯಾರೇ ಕಾಯುವಂಥ ದೃಷ್ಟಿಯಲ್ಲಿ ಪಾಠ ಮಾಡದೆ, ಮಾತಾಡದೆ, ಓದದೆ, ಬೇಕಾದನ್ನು ಕೇಳದೆ, ಬೇಡದಕ್ಕೆ ನನ್ನ ಆಯುಷ್ಯವನ್ನು ತುಂಬ ಕಳ್ಕೊಂಡಿದ್ದೇನೆ. ಇಂಥ ಸಂದರ್ಭದಲ್ಲಿ ಈ ಮಕ್ಕಳ ಜಗಲಿಯ ಈ ಕಾರ್ಯಕ್ರಮ ಇದು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗೋದು ಬೇಡ. ಇದನ್ನು ಸ್ವಲ್ಪ ವಿಸ್ತರಿಸಿ, ನೋಡುವವರ ಸಂಖ್ಯೆ ಹೇಗಿದೆ ನೋಡ್ಕೊಳ್ಳಿ, ಇದನ್ನು ಮೇಂಟೈನಿಂಗ್ ಹೇಗೆ ಮಾಡ್ತೀರಿ. ಈಗ ತುಂಬ ಕೆಲಸಗಳಿವೆ, ಅಷ್ಟು ಈಸಿ ಇಲ್ಲ. ತುಂಬ ಚಂದ ಹಾಡಿದ್ದೀನಿ ನೀನು, ಇನ್ನೂ ನಿಮಗೆ ತುಂಬ ಸಾಧನೆಗಳು ಮಾಡಲಿಕ್ಕೆ ಇದು ಒಂದು ಮೊದಲ ಮೆಟ್ಟಿಲು. ತುಂಬ ಚಂದ. ಆದರೆ ಆ ಸಾಹಿತ್ಯ ಕೂಡ ಯಾರು ಬರೆದದ್ದು? ಚಂದ್ರಶೇಖರ್. ಚಂದ ಆಗಿದೆ, ಸಾಹಿತ್ಯ ಕೂಡ ಚಂದ ಆಗಿದೆ. ಮತ್ತು ಅದರ ಎಡಿಟಿಂಗು, ಶೂಟಿಂಗು ಒಂದು ರೀತಿ ನಮ್ಮನ್ನು ಕುಣಿಸುವ ಹಾಗಿದೆ. ನಾನು ಮೊನ್ನೆ ಅಂದ್ರೆ ಭಾಳ ದೇಶದ ಒಂದು ಮಕ್ಕಳ ಪದ್ಯಗಳನ್ನು ನಡೆದಿದೆ. ಮಕ್ಕಳ ನಿದ್ರೆ ಮಾಡಿಸ್ಲಿಕ್ಕೆ ಸೋನ ನಿದ್ರೆ ಮಾಡಿಸ್ತಿದ್ದಂತೆ. ಮೋಹನ್ ಸೋನ ಕ್ಲಾಸ್ ರೂಮಲ್ಲಿ ಮಕ್ಕಳ ನಿದ್ರೆ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಬೈದಿದ್ರಂತೆ ಊರವರೆಲ್ಲ. ಕಮಲಕಾರ ಹಾಲಂಬಿ ಅಂತ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ನಿದ್ದೆ ಮಾಡಿಸ್ತಿದ್ರು ಅಂತ ಬೈದು. ಯಾರು ಕಮಲಕಾರ ಹಾಲಂಬಿ ಮತ್ತೆ ನನ್ನ ಪರ್ಮಿಷನ್ ತಗೊಂಡು ನನ್ನ ಕ್ಲಾಸ್ನೊಳಗೆ ಬರಬೇಕು, ಶಿಕ್ಷಣಾಧಿಕಾರಿ ಆಗಿದ್ದಾರೆ ಅಂಥವ್ರಿಗೆ ಮತ್ತೆ ನೋಡಿದ್ರೆ ಸೋನನ ಇಡೀ ಯೋಚನೆಗಳು ಭಾರಿ ಖುಷಿ ಆಯ್ತಂತೆ. ಮಕ್ಕಳು ನಿದ್ರೆ ಮಾಡಿದ್ರೆ ಫ್ರೆಶ್ ಆಗ್ತಾರೆ, ಪಾಠ ಕೇಳಿ ಸುಲಭ ಆಗ್ತಾರೆ ಅಂತ ಅವ್ರದ್ದು. ಇನ್ನೊಂದು ಇನ್ಸ್ಪೆಕ್ಟರ್ ಶಾಲೆ ನೋಡ್ಲಿಕ್ಕೆ ಬರುವಾಗ ಸೋನನ್ನು ಗಮನ ಕೊಟ್ಟು, ಯಾಕಂದ್ರೆ ಈಗ ಸೋನ ಇಲ್ಲದ್ದು ಬಹಳ ದೊಡ್ಡ ಕೊರತೆ ಅಂತ ಅನಿಸ್ತಾ ಉಂಟು. ಈಗ ಸೋನ ಬೇಕಿತ್ತು ನಿಜವಾಗಿಂತ. ನಿನ್ನೆಲ್ಲ ಮೊನ್ನೆ ಇನ್ನೊಬ್ಬ ಮಹಾಬಲ ಕುಳ ಅನ್ನೋ ಇನ್ನೊಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ಕೂಡ ನಾವು ಕಳ್ಕೊಂಡಿರು. ಅದು ಡ್ರಾಯಿಂಗ್ ಟೀಚರ್ ಆಗಿರ್ತಾನೆ. ಯಾಕಂದ್ರೆ ಇವರೆಲ್ಲ ಡ್ರಾಯಿಂಗ್ ಟೀಚರ್ಸ್ಗಳು ಹೆಚ್ಚಿಗೆ ತೊಡಗಿಸ್ಕೊಳ್ಳೋದು. ಇದರಲ್ಲಿ ಇನ್ಸ್ಪೆಕ್ಟರ್ ಎಲ್ಲ ಶಾಲೆ ನೋಡ್ಲಿಕ್ಕೆ ಬಂದ್ರಂತೆ, ಶಾಲೆಯ ಪಾಠ ನೋಡ್ಲಿಕ್ಕೆ ಸಡನ್ನ ಬಂದ್ರಂತೆ. ಶ್ರೀಧರ್ ಪಡಿಯಾರ್ ಅಂತ ಹೇಳೋರು ಅಲ್ಲಿ HM ಆಗಿದ್ದವರು. ಅವರಿಗೆಲ್ಲ ಮುಂದೆ ಬೆಚ್ಚಾಗಿ ಯಾವ ತಯಾರಿ ಇಲ್ಲ ಎಂತ ಮಾಡೋದು ಅಂತ. ಸಮಾಜ ಪಾಠ ಟೀಚರ್ ಕ್ಲಾಸ್ ಒಳಗೆ ಮಾಡಿದ್ರು, ವಿಜ್ಞಾನ ಪಾಠ ಆಯ್ತು, ಲೆಕ್ಕ ಪಾಠ ಎಲ್ಲ ಆಯ್ತು. ಸರಿ ಮೋಹನ್ ಸರ್ ನಿಮ್ಮ ಪಾಠ ಅಂತ ಹೇಳಿದ್ರಂತೆ. ಎಲ್ಲ ಹೊರಗೆ ಬನ್ನಿ ಅಂತ ಹೇಳಿದ್ರಂತೆ. ಜಗಲಿಗೆ ಚೇರ್ ಎಲ್ಲ ಹಾಕಿದ್ರಂತೆ. ಅಲ್ಲಿ ನೀವು
ಜಗಲಿ ಎಲ್ಲ ಚಾರಿಟಿ ನಾನು ಪಾಠ ಮಾಡೋದು ಇಲ್ಲಿ ಹಾಗೆ ಅಂತ ಕೇಳಿದ್ರಂತೆ. ಆ ಪಾಠ ಮಾಡ್ತೇನೆ, ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರಂತೆ. ಎಲ್ಲ ಮಕ್ಕಳು 1, 2, 3, 4, 5ನೇ ಕ್ಲಾಸ್ ಮಕ್ಕಳೆಲ್ಲ ಹೊರಗಡೆ ಕರೆದ್ರಂತೆ. ಕರೆದ್ರು ಮಕ್ಕಳೇ ಪಾಠ ಶುರು ಮಾಡೋಣ ಅಂದ್ರೆ ಓ ಅಂತ ಮಕ್ಕಳು ಪೆನ್ ಬೇಡ, ಸ್ಲೇಟ್ ಬೇಡ, ಕಡ್ಡಿ ಬೇಡ, ಯಾವುದು ಸ್ಲೇಟ್ ಎಂಥದ್ದು ಬೇಡ, ಪುಸ್ತಕ ಬೇಡ. ಹೇಗೆ ಪಾಠ ಶುರು ಮಾಡೋದು? ಈ ಕಡೆ ಮನುಷ್ಯನ ಮಾಡಿದಂದ್ರೆ ಇಡೀ ಆ ಗ್ರೌಂಡನ್ನೇ ವೈಗೆ ತಂದೆ ಹಾಕಿದ್ರು. ಅದರೊಳಗೆ ಕಡ್ಡಿ ತನ್ನಿ ಮಕ್ಕಳೇ, 10 ಎಲೆ ತನ್ನಿ ಮಕ್ಕಳೇ, 10 ಗೆಲ್ಲು ಹಿಡ್ಕೊಂಡು ಬನ್ನಿ ಮಕ್ಕಳೇ, ಅದು ಬನ್ನಿ ಇದು ಬನ್ನಿ, ಹಕ್ಕಿಯಾಗಿ ಹಾರಾಡಿ ಮಕ್ಕಳೇ, ಕುಡೀರಿ ಮಕ್ಕಳೇ, ನಾಯಿಯಾಗಿ ಬೊಗಳಿ ಮಕ್ಕಳೇ. ಇಡೀ ದೊಡ್ಡ ಆ ಬರೆಯುವುದು, ಆದಾಗ ಮಕ್ಕಳ ನಿಲ್ಲಿಸೋದು. ಇದು ಮಕ್ಕಳಿಗೆಲ್ಲ ಖುಷಿಯಾಗಿ ಸ್ಟ್ರೆಂತ್ ಕಡಿಮೆ ಆಗಿದ್ದಂತ ಆ ಶಾಲೆಗೆ ಇವರ ಈ ಚಟುವಟಿಕೆಯಿಂದಾಗಿ ಆಟೋಮೆಟಿಕ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಯ್ತಂತೆ. ಇಡೀ ಗ್ರೌಂಡ್ ಅನ್ನ ಒಂದು ಸ್ಲೇಟ್ ಆಗಿ ಬಳಕೆ ಮಾಡುವಂತ, ಇಡೀ ಮರಗಳನ್ನ ಗುಡ್ಡಗಳನ್ನ ಬಳಕೆ ಮಾಡಿಕೊಂಡು ನಾಟಕ ಮಾಡುವಂತ ಅದ್ಭುತವಾದ ಟ್ಯಾಲೆಂಟ್, ಆ ಒಂದು ಕಲ್ಪನೆಯನ್ನ ಸೋನ ಅವತ್ತೇ ಕಂಡುಕೊಂಡು ಇವತ್ತು ಸರ್ಕಾರದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು 30 ಲಕ್ಷ 40 ಲಕ್ಷಕ್ಕೆ ಯಾವುದೇ ಒಂದು ಕಾದಂಬರಿಯನ್ನ ರಂಗಕ್ಕೆ ತರುವಂತ ಪ್ರಯತ್ನಗಳಾಗ್ತವೆ. ಇದನ್ನು ಸೋನ ಇವರಲ್ಲಿ ಈ ನಿರತದ ಮೂಲಕ ಇಂಥವರು ಯಾವಾಗಲೇ ಮಾಡಿಬಿಟ್ಟಿದ್ದಾರೆ. ಇದು ಸರ್ಕಾರ ನಿಜವಾಗ್ಲೂ ಕೂಡ ಇದನ್ನೇ ತಗೊಳ್ಬೇಕಾದ್ರೆ ಇವತ್ತು ಕಲಾವಿದರನ್ನೋದು ಗೋಪಾಲಕರಾಗಲಿ, ನಾನಾಗಲಿ, ತಾರಣಾಧಿಕಾರಿಗಳ ಸರ್ಕಾರದ ಕೆಲಸ ಮಾಡ್ತಿರುವಂಥ ತಾರಣಾಧಿಕಾರಿಗಳಾಗಲಿ, ಗೋಪಾಲಕೃಷ್ಣ ಆಗಲಿ ಅಥವಾ ಅರವಿಂದ ಗುಡ್ಡ ಯಾರೇ ಆಗಲಿ, ಇಂಥವರು ಯಾವ್ಯಾವ ಗ್ರಾಮದಲ್ಲಿದ್ದಾರೋ ಆ ಗ್ರಾಮದ ಸೊತ್ತು ಅಂತ ಪರಿಗಣಿಸಬೇಕು ಸರ್ಕಾರ. ಇದು ಬಹಳ ಇಂಪಾರ್ಟೆಂಟ್. ಇವತ್ತು ಕೇರಳದಲ್ಲಿ ಆಗಲಿ ಕೆಲವು ಕಡೆ ಸ್ಟಾರ್ಟ್ ಆಗಿದೆ. ಫ್ರಾನ್ಸ್, ಯುರೋಪಿಗೆ ಹೋದರೆ ಆ ನಮ್ಮ ಗ್ರಾಮದ ಒಳಗಡೆ ಎಷ್ಟು ಚಿತ್ರಕಲಾವಿದರಿದ್ದಾರೆ, ಎಷ್ಟು ನಾಟಕ ಕಲಾವಿದರಿದ್ದಾರೆ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಿದ್ದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡೋದಿದ್ದಾರೆ, ಅವರು ನಮ್ಮ ಗ್ರಾಮದ ಸೊತ್ತು ಅಂತ ಮೊದಲು ಅವರ ಹೆಸರು ಬರೀತಾರಂತೆ. ಆಸ್ತಿ ಅಂದ್ರೆ ಕೇವಲ ರಸ್ತೆ ಮತ್ತೆ ಇದಲ್ಲ. ಇವತ್ತು ನಮ್ಮ ಗ್ರಾಮದ ಎಷ್ಟು ಜನ ಯಕ್ಷಗಾನ ಕಲಾವಿದರಿದ್ದಾರೆ, ಎಷ್ಟು ಜನ ನಾಟಕ ಕಲಾವಿದರಿದ್ದಾರೆ, ನಿರ್ದೇಶಕರಿದ್ದಾರೆ, ಎಷ್ಟು ಜನ ಹೀಗೆ ಪಾಠ ಮಾಡೋರಿದ್ದಾರೆ, ಮಕ್ಕಳ ಪದ್ಯಗಳನ್ನು ಹಾಡೋರಿದ್ದಾರೆ, ಜನಪದ ಕಲಾವಿದರು ಎಷ್ಟು ಜನ ಇದ್ದಾರೆ, ಭೂತ ಕಟ್ಟೋರು, ದೈವ ಕಟ್ಟೋರು, ಬಾಳದನ ಸಂಧಿಗಳನ್ನು ಹೇಳೋರು ಎಷ್ಟು ಜನ ಇದ್ದಾರೆ, ಅವರ ಪಟ್ಟಿ ಮೊದಲು ಮಾಡಿ ಇವರು ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಮತ್ತು ಅವರು ನಮ್ಮ ಗ್ರಾಮದ ಸೊತ್ತು, ಸಾಂಸ್ಕೃತಿಕವಾದ ಸೊತ್ತು ಅಂತ. ಯಾಕಂದ್ರೆ ಅವರು ಅಳಿಸಿ ಹೋದ್ರೆ ಆ ಇಡೀ ನೆಲದ ಸಾಂಸ್ಕೃತಿಕ ಒಂದು ಸಂಗತಿ ಅಳಿದು ಹೋಗ್ತದೆ ಅನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸೊತ್ತು ಮಾಡ್ತೀವಿ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಿಗೆ ಸಿಗುವಂಥ ಗ್ರೇಡ್ ಯಾವುದು? ಅವ ಚಿತ್ರ ಮಾಡಲಿಕ್ಕೆ ಅಷ್ಟೇ. ಇವತ್ತಿನ ಸಮಾಜ ಪಾಠ ಮಾಡಿ, ಕನ್ನಡ ಪಾಠ ಮಾಡಿ ಅಥವಾ ಲೆಕ್ಕ ಮಾಡಿ ಯಾವುದೇ ಇಂಜಿನಿಯರ್ ತನಕ ಬೇಕಾದ ಮೂಲ ಪಾಠ ರೇಖೆಗಳನ್ನು ಎಳೆಯುವಂಥ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಚಲಿಕ್ಕೆ. ಇದು ಬೇಕಾಗಿರೋದು. ಒಬ್ಬ ಸ್ಕೇಲ್ ಇಲ್ಲದೆ ಕೂಡ ಒಂದು ರೇಖೆಯನ್ನು ಇಳಿತಾನಂದ್ರೆ ಒಂದು ರೌಂಡ್ ದುಂಡಾಕ್ಷರ ಬರಬೇಕು, ಮೂಲ ಪಾಠ ಇರಬೇಕು. ಶಾಲೆಯಲ್ಲಿ ಮೊದಲ ಸ್ಥಾನ HM ಆದ ನಂತರ ಮೊದಲ ಸ್ಥಾನ ಸಿಗಬೇಕಾದ್ರು ಯಕ್ಷಗಾನದಲ್ಲಿ ಹಾಸ್ಯಗಾರರಾಗಿದ್ದ ಹಾಗೆ ಚಿತ್ರಕಲಾವಿದ. ಇದನ್ನು ಬಿಟ್ಟು ಚಿತ್ರಕಲಾವಿದ ಏನು ಕೆಲಸ ಇಲ್ಲಾದ್ರೆ HM ಇಲ್ವಾ ಅಥವಾ ಕ್ಲಾಸ್ ರೂಮಲ್ಲಿ ಅವರನ್ನು ನೋಡಿಕೊಳ್ಳಲಿಕ್ಕೆ ಇನ್ಸ್ಪೆಕ್ಟರ್ ಕೆಲಸ ಮಾಡುವಂಥದ್ದು, ವಾಚ್ಮನ್ ಕೆಲಸ ಮಾಡುವಂಥದ್ದು, ಇದಲ್ಲ. ಇದು ಮೊದಲ ಸ್ಥಾನ ಇವತ್ತು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಒಂದೊಂದು ಕೆಲಸಗಳೆಲ್ಲವೂ ಕೂಡ ಶಾಲೆಯ ಕ್ರಿಯೇಟಿವಿಟಿ ಎಲ್ಲ ಹುಡ್ತಿರೋದು ಆ ಶಾಲೆಯ ಕ್ರಿಯಾಶೀಲರಾಗಿರುವಂಥ ಚಿತ್ರಕಲಾವಿದರಿಂದ. ಇಂಥ ಚಟುವಟಿಕೆಗಳು ಹುಡ್ತಾ ಇರಲಿ. ನಾನು ಅಲ್ಲಿ ಗೋಪಾಲಕರಾಗಿ ರಿಟೈರ್ಡ್ ಅಂತಿದ್ದೇವೆ, ಆದರೂ ಮತ್ತಷ್ಟು ಅವರಿಗಿಂತ ಜಾಸ್ತಿ ಚುರುಕಾಗಿರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇಲ್ಲ ಅವರು ಹುಡುಗರೆ, ಅವ್ರ ಮಕ್ಕಳಲ್ಲಿ ಮಕ್ಕಳಾಗಿದ್ದಾರೆ, ಅವ್ರು ಹೇಳ್ತಾರೆ ನಾನು ಮಕ್ಕಳಿಗೆ ಇನ್ನೊಂದು ಸ್ಟ್ಯಾಂಡ್ ಬಿದ್ದುಕೊಂಡು ಹೊರಗೆ ಬಿಡ್ಲಿ ಸಿಕ್ಕಿದ ಅವಕಾಶ ಬಿದ್ದುಕೊಂಡು ಹೊರಗಾಡಿಕೊಂಡು ಇರೋದಕ್ಕೆ ನನಗೆ ತುಂಬ ಇಷ್ಟ. ಮಕ್ಕಳೊಟ್ಟಿಗೆ ಆನೆಯಾಗಿ, ಚಿಟ್ಟೆಯಾಗಿ, ಹಕ್ಕಿಯಾಗಿ ನನ್ನ ಮಾಡಿಕೊಂಡು ಒಳ್ಳೆಯ ತಾಯಿ ಅನಿಸಿಕೊಳ್ಬೇಕಾದ್ರೆ ಒಳ್ಳೆಯ ಅದ್ಭುತವಾದ ನಟಿ. ನನ್ನ ಅಮ್ಮ ಅದ್ಭುತವಾದ ನಟಿ ಆಗೋದ್ರಿಂದಾಗಿ ನಾನು ಈ ಹಂತಕ್ಕೆ ಅದಕ್ಕೆ ಒಂದು ಅಕ್ಷರ ಬರೆದವಳಲ್ಲ, ಒಂದು ಅಕ್ಷರ ಓದಿದವಳಲ್ಲ. ಇವತ್ತು ಬೇಕಾಗಿದ್ದರೆ ನಾವು ಒಳ್ಳೆಯ ಕಲಾವಿದರಾಗಿರ್ಬೇಕು. ಹಾಗಂತ ಹೇಳಿಕೊಳ್ಳಿಕ್ಕೆ ಎಲ್ಲರಿಗೂ ನಾಚಿಕೆ. ಹುಟ್ಟಿನ ಮಗುವಿನಿಂದ ಸಾಯಿ ಮುದುಕ ತನಕ ಪ್ರತಿ ಒಬ್ಬರು ಕೂಡ ಒಂದಲ್ಲ ಒಂದು ರೀತಿಗೆ ನಟ ಅಥವಾ ನಟಿಯೇ. ಹಾಗಂತ ಯಾರು ಹೇಳಿಕೊಳ್ಳಿಕ್ಕೆ ರೆಡಿ ಇಲ್ಲ. ನಾನು ಅತ್ಯಂತ ಅದ್ಭುತವಾದ ಒಳ್ಳೆಯ ನಟ ಆಗಿರೋದ್ರಿಂದ ನನ್ನ ಮಗನನ್ನು ಇವತ್ತು ನನಗೆ ಬೆಳೆಸಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಳ್ತಾ, ಈ ಜಗಲಿ ದೊಡ್ಡ ಜಗಲಿ ಆಗಲಿ, ಮಕ್ಕಳು ತುಂಬ ಸೇರಿಕೊಳ್ಳಿ, ಪೇರೆಂಟ್ಸಿಗೆ ಬೆಂಬಲ ಕೊಡಲಿ. ನಾನಂತೂ ಯಾವತ್ತೂ ನಿಮ್ಮೊಟ್ಟಿಗಿದ್ದೇವೆ. ನಮಸ್ಕಾರ. ಇಷ್ಟು ಮಂದಿ ಬರಲೇಬೇಕು ಆಸೆ ಇತ್ತು. ಹಾಗೆ ಅಷ್ಟು ದೂರದಿಂದ ಶ್ರೀಯುತ ಜೀವನ್ ರಾಮ್ ಸುಳ್ಳಿ ಅವರು ನಮ್ಮ ಮಕ್ಕಳ ಜಗಲಿಗಾಗಿ ಇವರಿಗೆ ಬಂದು ನಮಗೊಂದಷ್ಟು ಮಾಹಿತಿಗಳನ್ನು, ಒಂದಷ್ಟು ಅವರ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರೋಗ್ರಾಮ್ ನಿಶ್ಚಯಿಸಿ ಇದ್ದದರಿಂದ ಅಲ್ಲಿ ಕಾಲನಿಗೆ ಹೋಗಿ ಅವರಿಗೆ ಆಟಿಕೆಗಳನ್ನು ಕೊಡುವಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ. ಅವರು ಹೇಳಿದರು, ನೀವು ಮುಂದುವರಿಸಿ, ಇಲ್ಲಾಂದರೆ ಕಾರ್ಯಕ್ರಮ ತಡ ಆಗ್ತದೆ, ನಾವು ಸೇರಿಕೊಳ್ತೇವೆ. ಅವರ ಒಪ್ಪಿಗೆಯ ಮೇಲೆ ನಾವು ಕಾರ್ಯಕ್ರಮ ಆರಂಭ ಮಾಡಿ ಶೀನಾ ಶೆಟ್ಟರು ಮತ್ತು ಕೃಷ್ಣಮೂಲಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇದು ಮಕ್ಕಳ ಜಗಲಿ ಕಾರ್ಯಕ್ರಮ ಆಗ್ತಾವೆ. ಹಾಗಾಗಿ ಜಗಲಿ ಪರವಾಗಿ
ಉದ್ದೇಶಿಸಿ ಇದರೊಟ್ಟಿಗೆ ನಮ್ಮ ಇಲ್ಲಿ ಬಹಳಷ್ಟು ನನ್ನ ಆತ್ಮೀಯರಾದಂಥ ಇದ್ದಾರೆ, ಶ್ರೀಮತಿ ಸುಶೀಲ ಅವರೆಲ್ಲ. ಹೀಗೆ ಒಂದು ಸಣ್ಣ ವಿಶ್ಲೇಷಣೆ ಕಾರ್ಯಕ್ರಮವು ಜೊತೆಗೆ ಕೊರೋನಾ ಕಾಲಘಟ್ಟದಲ್ಲಿ ಮಕ್ಕಳನ್ನು ತಲುಪಿಸುವಂಥ ಈ ಆಸಕ್ತಿಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ನಾವು ಮಾಡ್ಬೋದು ಗಣಿಸುವ ಅಂತೇಳಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಪುರುಷೋತ್ತಮ್ ಸರ್ ಅವರಿದ್ದಾರೆ, ಅವರ ಒಂದು ನನಗೆ ಎರಡು ಮಾತು ಕಾರ್ಯಕ್ರಮದಲ್ಲಿ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗಾಗಿ ಒಂದು ವೆಬ್ಸೈಟನ್ನು ಆರಂಭ ಮಾಡುವಂಥ ಒಂದು ಕಲ್ಪನೆ, ಮಕ್ಕಳ ಜಗಲಿ. ಈ ಜಗಲಿ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಜಗಲಿ ಅಂತಂದರೆ ಹೇಗೆ, ನಾವು ಸಾಮಾನ್ಯವಾಗಿ ಜಗಲಿ ಅನ್ನೋದು ಫ್ರೀ ಆಕ್ಸೆಸ್. ಒಂದು ಮನೆಯನ್ನು ಪ್ರವೇಶ ಮಾಡಲಿಕ್ಕೆ ಮೊದಲು ಕಾಣೋದು ನಮಗೆ ಜಗಲಿ. ಆವಾಗ ಜಗಲಿಗೆ ದೊಡ್ಡ ನಿರ್ಬಂಧ ಇಲ್ಲ, ಅಲ್ಲಿ ಯಾರು ಕೂಡ ಜಗಲಿಯನ್ನು ಪ್ರವೇಶಿಸಬಹುದು. ಮತ್ತು ಆ ಜಗಲಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ವಯೋಮಾನದ ವ್ಯಕ್ತಿಗಳನ್ನು ಅಲ್ಲಿ ಕಾಣ್ತೇವೆ. ಹಿಂದೆ ಮನೆ ಹುಟ್ಟಿದಂಥ ಅಂಬೆಗಾಲ ಇಡುವಂಥ ಮಕ್ಕಳಿಂದ ಆರಂಭವಾಗಿ ತಾಂಬೂಲ ಉದ್ದುವಂಥ ಹಿರಿಯ ವಯಸ್ಸಿನವರನ್ನು ಕೂಡ ಆ ಒಂದು ಜಗಲಿಯಲ್ಲಿ ಕಾಣ್ತೇವೆ. ಅಂತಹ ಒಂದು ವಿಶಿಷ್ಟತೆ ಉಳ್ಳಂಥ ಜಗಲಿ ಇವತ್ತು ನಮ್ಮಲ್ಲಿ ಈ ಜಾಲದ ಮೂಲಕ ಮಕ್ಕಳಿಗೆ ಲಭ್ಯವಾಗ್ತಾ ಇರೋದು ಬಹಳ ಸಂತೋಷ. ಜಗಲಿಯಲ್ಲಿ ಮಕ್ಕಳು ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಥವಾ ಚಟುವಟಿಕೆಯನ್ನು ತೋರಿಸಬೇಕು ಎನ್ನುವುದು ಇದರ ಉದ್ದೇಶ. ಇದರಲ್ಲಿ ಸಾರಿಗೆ ಹೇಳಿದರು ಯಾವ ರೀತಿ ಮಕ್ಕಳನ್ನು ಮುಟ್ಟಬಹುದು ಅಂತೇಳಿ, ಅದು ಯಾವ ರೀತಿ ಚಟುವಟಿಕೆಯನ್ನು ಹಮ್ಮಿಕೊಳ್ಬೋದು ಅಂತೇಳಿ ಕೇಳಿದರು. ಅದು ಆ ಚಟುವಟಿಕೆಯಲ್ಲಿ ನಿಮ್ಮ ಉದ್ದೇಶ ಮಕ್ಕಳನ್ನು ತಲುಪುವುದು, ಕಂಟೆಂಟನ್ನು ತಲುಪುವುದು ಅಥವಾ ಕ್ರಿಯಾಶೀಲತೆಯನ್ನು ತಲುಪುವುದು ಅಂತ ಒಂದು ಸ್ಪಷ್ಟತೆ ಬೇಕಾಗ್ತದೆ. ಪ್ರಾಯಶಃ ನಿಮ್ಮ ಉದ್ದೇಶ ಕಂಟೆಂಟ್ ಅಲ್ಲ, ಪಾಠದ ವಿಚಾರ ಅಲ್ಲ. ಈಗ ಈ ಒಂದು ಜಾಲತಾಣದ ಮೂಲಕ ನಾವು ತಲುಪುವುದು ಮಕ್ಕಳ ಕ್ರಿಯಾಶೀಲತೆಯನ್ನು ಅಥವಾ ಬಹುಮುಖ ಪ್ರತಿಭೆಯನ್ನು ಇದರ ಮೂಲಕ ತಲುಪುವಂಥದ್ದು ಉದ್ದೇಶ. ಯಾವುದಕ್ಕೂ ಮಕ್ಕಳ ಒಂದು ಪ್ರತಿಭೆಯ ಅನಾವರಣಕ್ಕೆ ಈ ಮಕ್ಕಳ ಜಗಲಿ ಅನ್ನೋದೊಂದು ಉತ್ತಮ ವೇದಿಕೆ ಆಗಲಿಕ್ಕಿದೆ ಅಂತ ಹೇಳುವುದು ನನ್ನ ನಂಬಿಕೆ. ಹಾಗೆ ಎಲ್ಲ ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶ ಬೇಕು. ಈಗ ಹಿಂದೆ ನಮ್ಮ ಆದಿಮಾನವ ಕಾಲದಲ್ಲೂ ನಾವು ಕಾಣ್ತಾ ಇದ್ದೇವೆ, ಅವರು ಅವರ ಅಭಿಪ್ರಾಯವನ್ನು ಚಿತ್ರದ ಮೂಲಕ, ಪೇಂಟಿಂಗ್ನ ಮೂಲಕ ತೋರ್ಪಡಿಸ್ತಾ ಇದ್ದರು. ಈಗ ಏನಾಗಿದೆ ಅಂತ ಹೇಳಿದರೆ, ಕರೋನಾದ ಕಾಲಘಟ್ಟದಲ್ಲಿ ಎಲ್ಲದಕ್ಕೂ ನಿರ್ಬಂಧ ಆಗಿದೆ. ಮಕ್ಕಳು ಪರಸ್ಪರ ಬರೆಯುವಾಗಿಲ್ಲ, ಗುಂಪು ಸೇರುವಾಗಿಲ್ಲ. ಅಂಥ ಸಮಯದಲ್ಲಿ ಮಕ್ಕಳನ್ನು ಹೇಗೆ ತೊಡಗಿಸಿಕೊಳ್ತಾವೆ, ಮಕ್ಕಳಿಗೆ ಹೇಗೆ ಅವಕಾಶವನ್ನು ಕೊಡೋದು, ಮಕ್ಕಳ ಒಂದು ಮಾನಸಿಕವಾದ ಬೆಳವಣಿಗೆ ಹೇಗೆ ಮಾಡೋದು ಎನ್ನುವಂಥ ವಿಚಾರ ಬಂದಾಗ ಈ ಒಂದು ಕಲ್ಪನೆ ಅಂದರೆ ಮಕ್ಕಳ ಜಗಲಿ ಎನ್ನುವಂಥ ಕಲ್ಪನೆ ತಾರಂತರ ಮನಸ್ಸಿನಲ್ಲಿ ಮೂಡಿತು. ಅದಕ್ಕೆ ಎಲ್ಲ ಸಮನಮಸ್ಕಾರ ಒಂದು ಪ್ರೋತ್ಸಾಹದಂತೂ ಇವತ್ತು ಈ ಒಂದು ಹಂತಕ್ಕೆ ಬಂದುಬಿಟ್ಟಿದೆ. ಗೋಪಾಡ್ಕರ್ ಸರ್ ಅವರು ನಮಗೆ ಮೊದಲೇ ಪರಿಚಯದವರು, ಬಹಳ ಕ್ರಿಯಾಶೀಲರವರು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನಾಗುವಾಗ ಅವರ ಸಹಾಯ ಖಂಡಿತ ಪಡಿತಾ ಇದ್ದರು. ಸಾಮಾನ್ಯವಾಗಿ ಒಂದು 4 ವರ್ಷ ಹಿಂದೆ ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಮಿಲಿಪುರದಲ್ಲಿ 2 ದಿವಸದ ಮಕ್ಕಳ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಯಾವುದೇ ಮಕ್ಕಳ ಕಾರ್ಯಕ್ರಮ ಆದರೂ ಕೂಡ ಕೂಡಲೇ ಹೇಳುವುದು ಗೋಪಾಡ್ಕರಿಂದ ಅವರಿಗೆ ವಹಿಸಿಬಿಡ್ತೀವಿ. ಗೋಪಾಡ್ಕರಿಗೆ ವಹಿಸಿಬಿಟ್ರೆ ಆಯ್ತು, ಅವರ ಇಡೀ ತಂಡ ಬಂದು ನಿಲ್ತದೆ. ಅಂತ ಅತ್ಯುತ್ತಮವಾದಂಥ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳುವಂಥ ಸಾಮರ್ಥ್ಯ ಇರುವ ಗೋಪಾಡ್ಕರ್ ಸರ್, ಅದರ ಜೊತೆಗೆ ಜೀವನ್ ಸರ್ ಅವರೆಲ್ಲ ಸಹಕಾರದಿಂದ ಬಹಳಷ್ಟು ಚಟುವಟಿಕೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ನಡೆಸಿದ್ದೇವೆ. ಹಾಗೆ ತಾರನಾಥ್ ಗೈರೇಗೌಡ ಸರ್ ಮೊದಲು ನಾವು ಮಂಚಿಯಲ್ಲಿದ್ದಾಗ ಅವರು ಹಾರ್ಡ್ ಕಾಪಿ, ಯಾಕಂದರೆ ಪುಸ್ತಕದಲ್ಲಿ ಬರಹ ರೂಪದಲ್ಲಿ ಕವನ ಸಂಕಲ ಅವರ ಕಥಾತಂತ್ರವನ್ನು ಪ್ರಕಟಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದರು. ಅದೀಗ ಬರಹ ಎನ್ನುವುದನ್ನು ಈಗ ನಮ್ಮ ಮೊಬೈಲ್ಗಳ ಮೂಲಕ ಬರಲಿಕ್ಕಿದೆ. ಅದು ಕೂಡ ಒಂದು ಅವರ ಸಾಧನೆ. ಈಗ ಅದಕ್ಕೆ ಮತ್ತೆ ಪುಟವಿಟ್ಟಂತೆ ಮೊಬೈಲ್ ಮೂಲಕ ಮಕ್ಕಳ ಒಂದು ಪ್ರತಿಭೆಯನ್ನು ಪ್ರಕಟಪಡಿಸಲಿಕ್ಕೆ ಸಾಧ್ಯವಾಗಿದೆ. ಇಂತಹ ಒಂದು ಜಗಲಿ, ಈ ಜಗಲಿ ಎಲ್ಲ ಮಕ್ಕಳಿಗೆ ಒಂದು ಫ್ರೀ ಆಕ್ಸೆಸ್ ಇರುವಂಥ ಜಗಲಿ ಆಗಲಿ, ಹಾಗೆ ಮಕ್ಕಳು ಆ ಜಗಲಿಯಲ್ಲಿ ಸಂತೋಷದಿಂದ ನಲಿದಾಡಿ ತಮ್ಮ ಪ್ರತಿಭೆಯನ್ನು ಇನ್ನೊಬ್ಬರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮ ಆಗಲಿ ಅಂತೇಳಿ ಹಾರೈಸಿ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತೇನೆ. ನಮ್ಮ ಶಾಲೆಗೆ ಇದು ಒಳ್ಳೆಯ ಶ್ರೀಮತಿ ಸುಶೀಲಾ ಮೇಡಮ್ ಅವರು, ಈಗ ಕೃಷ್ಣಮೂಲ್ಯ ಮತ್ತೆ ಅವರಿಗೆ ಶ್ರೀಮತಿ ಸುಶೀಲಾ ಮೇಡಮ್ ಬಹಳ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು.
ತುಂಬ ನಾವು ಪಡ್ಕೊಂಡಿದ್ದೇವೆ, ತುಂಬ ಕಳ್ಕೊಂಡಿದ್ದೇವೆ ಕೂಡ. ಆ ದಿಸೆಯಲ್ಲಿ ಒಂದು ಒಳ್ಳೆಯ ಒಂದು ಪ್ರಯತ್ನ, ಒಂದು ಉತ್ತಮ ಸಾಧನೆ ಅಂತ ಹೇಳ್ಬೋದು. ಅಂದರೆ ನಾನು ಬರುವಾಗಲೇ ಆಲ್ಮೋಸ್ಟ್ ಅವ್ರು ಈ ಕೆಲಸ ಎಲ್ಲ ಫಿನಿಶ್ ಆಗಿದೆ. ನನಗೆ ಈಗ ಒಂದು ಈ ಒಂದು ಅಂದರೆ ಹಿಂದೆ ನಾನು ಸುಮಾರು ಒಂದು 22 ವರ್ಷಗಳ ಒಂದು ಈ ಸರ್ವಿಸಲ್ಲಿ ಒಂದು 3 ವರ್ಷ ಮಾತ್ರ ಇಲಾಖೆಯಲ್ಲಿದ್ದೆ. ಅದರ ಮೊದಲು ಮಕ್ಕಳೊಟ್ಟಿಗೆ ಇದ್ದವಳು. ಈಗ ನನಗೆ ಇನ್ನೂ ಕೂಡ ಒಂದು ಮುಖ್ಯ ಶಿಕ್ಷಕಿಯಾಗಿರ್ಬೋದು ಅಥವಾ ಮಂಚಿ ಶಾಲೆಗೆ ಬಂದದಿರ್ಬೋದು, ಧಾರ್ಮಿಕ ಸರ್ ಅಂತವರ ಒಂದು ಇದು ಒಡನಾಟ ಇರ್ಬೋದು, ಇನ್ನೂ ಸಹ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೂಡ ಸಿಕ್ಕಿದೆ, ವೇದಿಕೆ ಕೂಡ ಸಿಕ್ಕಿದೆ. ಅದಕ್ಕೆ ಕೂಡ ನಾನು ಒಂದು ಲಕ್ಕಿ ಅಂತ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಈ ಮಕ್ಕಳ ವೇದಿಕೆ ಅಂತ ಹೇಳುವ, ಮಕ್ಕಳ ಜಗಲಿ ಅಂತ ಹೇಳುವ ಈ ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ, ಇದು ಈಗಾಗಲೇ ಅದರಲ್ಲಿ ಪುಟಗಳು ಸಾಧಾರಣ ತುಂಬಿದೆ. ಅಂದರೆ ಯಾರಿಗಾದರೂ ಈಗ ಇಲ್ಲಿ ನೋಡುವಾಗಲೇ ಈಗ ಗೋಪಾಡ್ಕರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ತಾರನಾಥ್ ಸರ್ ಅವರು ಈಗ ಗುರು ಶಿಷ್ಯರ ಜುಗಲ್ ಬಂದಿ ಅಂತ ಹೇಳ್ಬೋದು, ಇಲ್ಲಿ ಹೇಗೆ ಮುಂದೆ ಬಂದಿದೆ ಅದೇ ಥರ ನಾವು ಈ ಜಗಲಿಯನ್ನು ಓಪನ್ ಮಾಡಿ ಕೊಟ್ಟ ಕಾರಣ ನಮಗೆ ಇಂಥದ್ದೇ ಒಂದು ಅದ್ಭುತ ಪ್ರತಿಭೆಗಳು ಮುಂದಿನ ಹಂತದಲ್ಲಿ ನಮಗೆ ಸಿಗಲಿಕ್ಕೆ ಚಾನ್ಸ್ ಇದೆ. ಈಗ ಜೀವನ್ರಾಮ್ ಸರ್ ಕೂಡ ಹೇಳಿದ್ರು, ನಮ್ಮ ಈ ಜಗಲಿ ಅಂತ ಹೇಳುವ ಕಾನ್ಸೆಪ್ಟ್ ಲಿವಿಂಗ್ ರೂಮ, ಡ್ರಾಯಿಂಗ್ ರೂಮ, ಕಿಡ್ಸ್ ರೂಮ ಏನೋ ಆಗಿ ಪರಿವರ್ತನೆ ಆಗ್ತಾ ಇದೆ. ಅಲ್ಲಿ ನಮಗೆ ಇಂಥದನ್ನೆಲ್ಲ ಕಾಣಲಿಕ್ಕೆ ಸಿಗುವುದಿಲ್ಲ. ನಾವೆಲ್ಲ ಜಗಲಿಯಲ್ಲಿ ಬೆಳೆದವರು. ನಾನು ಒಂದು 2-3 ವರ್ಷಗಳ ಹಿಂದೆ ಹೇಳ್ತಾ ಇದ್ದೆ, ನಮ್ಮ ಮಕ್ಕಳು ನಮ್ಮ ಹಂತಕ್ಕೆ ಬರುವಾಗ ಅವರಿಗೆ ಭವಿಷ್ಯ ಇಲ್ಲ ಅಂತೇಳಿ. ಆದರೆ ಅದು ಇಷ್ಟು ಬೇಗ ನಮ್ಮ ಕಣ್ಣೆದುರು ಈ ದುರಂತ ಘಟನೆಗಳು ಕಾಣ್ತಾ ಇದೆ ಅಂತ ಹೇಳುವಾಗ ತುಂಬ ಬೇಸರ ಆಗ್ತದೆ. ಮಕ್ಕಳ ಕಾಲ ಅಂತ ಹೇಳುವಾಗ ಅಂದರೆ ಒಂದು PUC SSLC ಇರುವ ಮಕ್ಕಳು ಈಗ ಅವರು ನಮ್ಮ ವಯಸ್ಸಿಗೆ ಬರುವಾಗ ಹೇಗಿರ್ಬೋದು ನಮ್ಮ ದೇಶ ಅಥವಾ ಪರಿಸ್ಥಿತಿ ಹೇಗಿರ್ಬೋದು ಅಂತ ಹೇಳುವ ಒಂದು ಗಂಭೀರ ಚಿಂತನೆ ನನ್ನ ಮನಸ್ಸಲ್ಲಿ ಆಗ ಮೂಡಿತ್ತು. ಆದರೆ ಈ ಕೊರೋನಾ ಕಾಲದಲ್ಲಿ ಈ ಮಕ್ಕಳು ಒಳಗೆ ಮೊಬೈಲಲ್ಲಿ ಇರ್ಬೋದು, ಲ್ಯಾಪ್ಟಾಪಲ್ಲಿ ಇರ್ಬೋದು, ಟ್ಯಾಬಲ್ಲಿ ಇರ್ಬೋದು ಬಂದಿಗಳಾಗಿ ಅವರ ಭವಿಷ್ಯವನ್ನೇ ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು ಮುಖ್ಯ ಕಾರಣ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ. ಅಂದರೆ ಅಲ್ಲಿ ಸರ್ ಹೇಳಿದಾಗೆ ಮಾರ್ಕ್ಸ್ವಾದಿಗಳಾಗಿದ್ದೇವೆ ನಾವೆಲ್ಲ. ಮಾರ್ಕ್ ಬಿಟ್ಟು, ಪರೀಕ್ಷೆ ಬಿಟ್ಟು ಕೇವಲ ಒಂದು ಕಾಂಪಿಟೆನ್ಸಿ ಸಾಮರ್ಥ್ಯವನ್ನೇ ಅವರು ಕಲಿತ್ರೆ ಸಾಕು ಅಂತ ಹೇಳೋ ಒಂದು ಬಂದರೆ ಆಗ ಮಕ್ಕಳಲ್ಲಿರುವ ನಿಜವಾದ ಪ್ರತಿಭೆ ಏನು, ಅವರ ಆ ಪ್ರತಿಭೆಯಿಂದ ಅವರು ಹೇಗೆ ಅವರ ಸಾಮರ್ಥ್ಯದಿಂದ ಹೇಗೆ ಅವರ ಜೀವನವನ್ನು ಪಡ್ಕೊಳ್ಬೋದು ಅಂತ ಹೇಳುವ ಒಂದು ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅವರು ಇದಕ್ಕೆ ಹೊಂದಿಕೊಳ್ಳಿದೆ. ಈಗ ಸರ್ ಜೀವನ್ರಾಮ್ ಸರ್ ಹೇಳಿದಾಗೆ ಅವರ ಮಗನದೇ ಪರಿಸ್ಥಿತಿಯನ್ನು ಅವರು ಹೇಳಿದರು. ಅವರೊಂದು ಅದ್ಭುತ ಕಲಾಕಾರರು. ಅವರ ಗರಡಿಯಲ್ಲಿ ಗೊತ್ತಿದೆ ನಮಗೆ ಹೇಗೆ ಆ ಮಕ್ಕಳು. ಆದರೆ ನೋಡಿ, ಅವರ ಮಗನಿಗೆ ಅಂತ ಒಂದು ಪರಿಸ್ಥಿತಿ ಆಗಿರುವಾಗ ಅಂದರೆ ನಾವು ಇಂಥದನ್ನೇ ಅನುಭವಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಮಕ್ಕಳ ಜಗಲಿ ಅಂತ ಹೇಳೋದು ಸರ್ ಹೇಳಿದಾಗೆ ಒಂದು ಶಾಲೆಗೆ ಅಂತ ಸೀಮಿತ ಮಾಡಲಿಲ್ಲ. ಈಗ ಸದ್ಯಕ್ಕೆ ಅದು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಅಂತ ಹೇಳಿದೆ. ಅದರಲ್ಲಿ ತುಂಬ ಅದ್ಭುತ ವ್ಯಕ್ತಿಗಳು, ಅದ್ಭುತ ಮಕ್ಕಳು ಇದ್ದಾರೆ. ನಾನು ಈಗಾಗಲೇ ಎಲ್ಲ ನೋಡಿದ್ದೇನೆ. ಸರ್ ಇದು ಮಗಂದು ಇದೆ, ಶ್ರೀರಕ್ಷಂದು ಇದೆ, ಹಾಗೆ ನಮ್ಮ ಮಂಚಿಯ ತುಂಬ ಮಕ್ಕಳದ್ದೆಲ್ಲ ಇದೆ. ಅಂದರೆ ಅಲ್ಲಿ ಅವಕಾಶ ಅಂತ ಹೇಳಿದರೆ ಕೊಟ್ಟರೆ ಅವಕಾಶ ಮುಟ್ಟುವ ಅವಕಾಶ ಅಂತ ಹೇಳುವಾಗೆ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಈಗ ಬರೆಯುವ ಪೆನ್ನು ಹಿಡಿಯುವ ಕೈಗಳು ಕಡಿಮೆ ಆಗಿದೆ. ಅಂದರೆ ಮೊಬೈಲ್ನ ಕೆಳಗೆ ಎದುರೇ ತಲೆ ಬಗ್ಗಿಸುವ ಮಕ್ಕಳೇ ನಮಗೆ ಕಾಣಲಿಕ್ಕೆ ಸಿಗುವುದು. ಪೆನ್ನು ಹಿಡ್ಕೊಂಡು ಪುಸ್ತಕದ ಎದುರು ತಲೆ ಬಗ್ಗಿಸಿದ ಒಂದು ಮಗು ನಾಡ್ದು ತಲೆ ಎತ್ತಿ ದೇಶದ ಮುಂದೆ ನಡೀಲಿಕ್ಕೆ ಸಾಧ್ಯ ಅಂತ ಒಂದು ವೇದಿಕೆ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಜಗಲಿ.com ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅನಾವರಣಗೊಳಿಸಿದ ಎಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಇದರಿಂದಾಗಿ ನಮ್ಮ ಎಲ್ಲ ಮಕ್ಕಳ ಪ್ರತಿಭೆ ಬೆಳಗುವಂತಾಗಲಿ, ಅದಕ್ಕೆ ನಾವೆಲ್ಲರೂ ಅವಕಾಶ ಮಾಡಿಕೊಡೋಣ ಅಂತೇಳಿ ಹೇಳುತ್ತಾ ಅವಕಾಶಕ್ಕಾಗಿ ಮುಖ್ಯವಾಗಿ ತಾರನಾಥ್ ಸರ್ ಬೇರೆ ಬೇರೆ ವಿಷಯಗಳನ್ನಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರ್ತಿ ಸಪೋರ್ಟ್ ಕೊಡೋದು ಮಾತ್ರ ನನಗೆ ಕೆಲಸ ಇಷ್ಟ. ಮತ್ತೆಲ್ಲ ಅವರೇ ಮಾಡ್ತಾ ಇದ್ದಾರೆ, ನಾನು ಮಾತ್ರ ಯಾವುದೇ ಇಲ್ಲ. ಈ ಕೆಲಸ ಕೂಡ ಹಾಗೆ ನಂತರ ಹೇಳಿದ್ರು, ಹೀಗೆ ಮಾಡೋ ಯೋಚನೆ ಇದೆ, ಖಂಡಿತ ತೊಡಗಿಸಿಕೊಳ್ಳಿ, ನನ್ನ ಪೂರ್ಣ ಸಹಕಾರ, ನನಗೆ ಏನಿದ್ದು ಯಾವೆಲ್ಲ ಪೂರ್ತಿ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದೆ. ಹಾಗೆ ಅವರು ಮುಂದುವರೆದು ಹೀಗೆ ಬಂದಿರುವಂತಹ HM ಕೂಡ ಅವರಿಗೆ ಪೂರ್ತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಮಕ್ಕಳ ಜಗಲಿ ವೇದಿಕೆ ಏನಿದೆಯೋ ಅದು ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅನ್ನೋಂಥದ್ದು ಭರವಸೆ ನನ್ನಿದೆ. ಈ ಹಿಂದೆ ನಡೆದಿರುವಂತಹ ತಾರನಾಥ್ ಸರ್ ಮಾಡಿರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಪೂರ್ಣ ಯಶಸ್ವಿಯಾಗಿ ನಡೆದಿವೆ. ಅದರಂತೆ ಈ ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ವಿಯಾಗಿ ನಡೆದಿತ್ತು ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ನಡೀಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ ಮಾತನ್ನು ಕನಸೆ ಆಗ್ತದೆ. ಆಗಲೇ ಬಂದೆ ಈಗ ಇಲ್ಲಿ ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಒಂದೆರಡು ಮಾತುಗಳಲ್ಲಿ ಅವರು ನಮ್ಮ ಜೊತೆ ಅದನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಅರವಿಂದ ಶುರು ಮೇ ಎಂಡಿಗೆ ಒಂದು ಮಾತುಕತೆ ಶುರು ಮಾಡಿದ್ವಿ. ಹೀಗೆ ಮೇಯ್ನಾಗಿ ಆಗ ನನಗೆ ಮಕ್ಕಳವಾಣಿಯ ಉದಯಗಾಂವ್ಕರ್ ಟಚಲ್ಲಿದ್ದರು. ನಾನು ಮಕ್ಕಳವಾಣಿಗೆ ವರ್ಕ್ ಮಾಡಿ ಕಳಿಸ್ತಾ ಇದ್ದೆ.
ಏನೋ ಮಾಡಬೇಕು ಈ ಟೈಮಲ್ಲಿ. ಜೂನ್ ಶುರು ಆಗುತ್ತೆ. ಮೇನ್ ಇದ್ದದ್ದು ಟೀಚರ್ ಸಂಬಳ ತಗೊಳ್ತಾರೆ, ಸರ್ಕಾರಿ ಶಾಲೆ ಟೀಚರ್ ಸಂಬಳ ತಗೊಳ್ತಾರೆ, ಮಕ್ಕಳು ಶಾಲೆ ಓಪನ್ ಆಗಲಿಲ್ಲ ಅನ್ನೋ ಮಾತು ಬರ್ತದೆ ಅಂತ ಒಂದು ಯೋಚನೆಯಲ್ಲಿ ಮಕ್ಕಳಿಗೆ ಏನಾದ್ರು ಮಾಡ್ಬೋದು. ಯಾಕಂದ್ರೆ ಮಗು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಮೇನ್ ಉದ್ದೇಶ ಆಗ ಲೆವೆಲ್ ಹೇಗಿತ್ತು ಅಂದ್ರೆ ಬಸ್ಸಲ್ಲಿ ಹೋಗ್ಬೇಕು. ಈಗ ಟ್ರಾವೆಲಿಂಗ್ ಅನ್ನೋದು ಶಾಲೆಗೆ ಕಾಮನ್ ಆಗಿದೆ. ಮಗು ಮನೆ ಹತ್ತಿರದ ಶಾಲೆಗೆ ಹೋಗ್ತಾ ಇಲ್ಲ, ಮಗು ಯಾವುದೋ ಶಾಲೆಗೆ ಹೋಗ್ತಾ ಇಲ್ಲ ಬೇರೆ ಕಡೆಗೆ. ಮನೆ ಹತ್ರನೇ ಒಂದು ವಠಾರಿ, ನಾನೊಂದು 10-12 ಬಾಡಿಗೆ ಮನೆಗೆ ಒಂದು ವಠಾರದಲ್ಲಿದ್ದೆ. ಒಂದು 7-8 ಮಕ್ಕಳು ನನ್ನ ಮಗಳನ್ನು ಸೇರಿಸಿ ಆಟ ಆಡ್ತಾ ಇದ್ರು, ಯಾವುದೋ ಕಥೆ ನೋಡ್ತಾ ಇದ್ರು. ಮರುದಿನ ಅದು ನಾಟಕ ಆಗಿ ಅವರಷ್ಟಕ್ಕೆ ತೋಟ ಆಚೆಯಿಂದ ಗ್ರೌಂಡ್ನಲ್ಲಿ ತೋಟದಲ್ಲಿ ಎಲ್ಲ ಇದೇ ಜಗಲಿಯ ಆಗ್ತಾ ಇತ್ತು. ಅದು ಸುಮ್ಮನೆ ಮಾತಾಡಿಕೊಳ್ತಾ ಹೇಳ್ಕೊಂಡಾಗ ಒಂದಷ್ಟು ಶಿಕ್ಷಕರಾಗ ವೆಬಿನಾರ್ನ ಕಥೆ ಶುರುವಾಗಿತ್ತು. ಅಂದರೆ ನಾವಿದ್ದಲ್ಲೇ ಒಂದಷ್ಟು ಜನರ ಜೊತೆ ಮಾತಾಡ್ಲಿಕ್ಕೆ ಆಗ್ತದೆ ಅನ್ನುವ ಇವತ್ತಿನ ಕಾಲ. ಹಾಗೆ ಹೀಗೊಂದು ಕಲ್ಪನೆ ಯಾಕೆ ಮಾಡಬಾರ್ದು? ನಾವು ಶಿಕ್ಷಕರು ಎಲ್ಲಿದ್ದೇವೋ, ಈಗ ಈ ಜೂನಲ್ಲಂತೂ ಶಾಲೆ ಶುರು ಆಗೋದಿಲ್ಲ, ಹೋಗ್ಲಿಕ್ಕೂ ಇಲ್ಲ, ಲಾಕ್ಡೌನೇ ಓಪನ್ ಆಗೋದಿಲ್ಲ. ನಾವು ಇರುವಲ್ಲೇ ಒಂದು 8-10 ಮಕ್ಕಳನ್ನ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಗೇಜ್ ಮಾಡುವ ಅನ್ನೋ ಕಾನ್ಸೆಪ್ಟ್ ಅನ್ನು ಮಾತಾಡ್ಕೊಂಡ್ವಿ. ತುಂಬ ಜನ ಶುರು ಮಾಡಿದ್ರು. ಜೂನ್ ಕೊನೆ ಆಗುವಾಗ ಗುಲ್ಬರ್ಗದಲ್ಲಿ ಕೆಲವು ಶಿಕ್ಷಕರು ಅವರ ಶಾಲೆಯ ಮಕ್ಕಳಿರುವ ಓಣಿಗಳಿಗೆ ಹೋಗಿ ಅಲ್ಲೇ ಒಟ್ಟು ಮಾಡಿ ಮಕ್ಕಳನ್ನ ಏನೋ ಒಂದಿಷ್ಟು ಎಂಗೇಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ದೊಡ್ಡ ಸುದ್ದಿ ಆಯಿತು. ಆಗಸ್ಟಿಗಾಗುವಾಗ ವಿದ್ಯಾಗಮ ಅನ್ನೋ ಹೆಸರಿನಲ್ಲಿ ಅದು ಮತ್ತೆ ಬಂತು. ಡಿಪಾರ್ಟ್ಮೆಂಟ್ ಅದನ್ನು ನೋಡಿದ್ದು ಮತ್ತೆ ಬಂತು. ಚೆನ್ನಾಗಿ ಹೋಗ್ತಿತ್ತು, ನಿಲ್ಲಿಸಿದ್ರು. ನಮ್ಮ ಕಾನ್ಸೆಪ್ಟ್ ಇದ್ದದ್ದು ಮುಖ್ಯವಾಗಿ ತನ್ನ ಜೊತೆ ನಾನು ಹೇಳ್ಕೊಡ್ತಾ ಇದ್ದೆ. ಹಾಗೆ SLC ಬಗ್ಗೆ ಸುಮಾರು ಪೇಪರ್ಗಳಲ್ಲಿ ಅದು ಇದು ಪ್ರಶ್ನೆ ನಡೀತಿತ್ತು. ಎಕ್ಸಾಮ್ ಬೇಕಾ ಬೇಡವಾ ಅನ್ನೋ ಇದು ಬರ್ತಿತ್ತು. ಎಕ್ಸಾಮೇ ಯಾಕೆ? ಮೇನ್ ಆಗಿ ನಮ್ಮ ಟೋಟಲ್ ಸ್ಟ್ರಕ್ಚರ್ ಇರೋದು ಎಕ್ಸಾಮ್ ಓರಿಯೆಂಟೆಡ್, ಎಕ್ಸಾಮು ಮಾರ್ಕ್ಸ್ ಓರಿಯೆಂಟೆಡ್. ಸೊ ಎಕ್ಸಾಮ್ ಮಾರ್ಕ್ಸು ಬೇಡ, ಅದರ ಬದಲು ಮತ್ತು ಇನ್ನೂ ಒಂದಿತ್ತು. ಈಗ ವರ್ಕ್ ಲೋಡ್ ಹಂಚಿಕೆ ಅನ್ನೋದು ಒಂದು ಎಲ್ಲ ಶಾಲೆಗಳಲ್ಲಿ ಇರುವ ಎಲ್ಲ ವ್ಯವಸ್ಥೆಗಳಲ್ಲಿರುವ ಒಂದು ಮುಖ್ಯ ಸಬ್ಜೆಕ್ಟ್. ಆ ವರ್ಕ್ ಲೋಡ್ ಹಂಚಿಕೆಯ ಕಾರಣಕ್ಕಾಗಿ ಶಾಲೆಯಲ್ಲಿ ಪೀರಿಯಡ್ಸ್ ಅಂತ ಇದೆ. ಕೆಲಸ ಮಾಡುವವನು ಇಷ್ಟೊತ್ತು ಇಲ್ಲಿ ಈ ಕ್ಲಾಸ್ನಲ್ಲಿ ಕೆಲಸ ಮಾಡ್ತಾರೆ. ಆ ಪೀರಿಯಡ್ಗಳಿಗೆ ಸ್ಟ್ರಕ್ಚರ್ ಇರೋದ್ರಿಂದ ಮಗುವಿಗೆ ಈಗ ನನಗೆ ಬೆಳಿಗ್ಗೆ ಎದ್ದು ಬೇರೆನೋ ಮಾಡಬೇಕು. ಈಗ ನಾನು ಚಿಕ್ಕವನಿಂದ ಚಿತ್ರ ಶುರುವಾಗೋದು ನನ್ನೊಂದು ಗಂಟೆ ತಿಂಡಿ ಎಲ್ಲ ಆಗೋದು ರಿಲ್ಯಾಕ್ಸ್ ಆದ್ಮೇಲೆ ಮೂಡ್ಬೋದು. ಸುಮ್ಮನೆ ಏನೋ ಗೀಚಿ ಅದು 2-3 ಗಂಟೆವರೆಗೂ ಅಷ್ಟೊತ್ತ ಆಗುವಾಗ ಊಟದ ಬರಲಿ ಎದ್ದು ಹೋಗ್ಲೇಬೇಕು, ಎಲ್ಲರೂ ಊಟ ಇಲ್ಲ. ಸೊ ಈ ಮಗು ತನ್ನಷ್ಟಕ್ಕೆ ತನ್ನ ಯೋಚನೆಯಲ್ಲಿ ಕಲಿಯುವುದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗಿನ ಸ್ಟ್ರಕ್ಚರ್. ಮತ್ತೊಂದಿರೋದು ಈ ಕ್ಲಾಸ್ನಲ್ಲಿ ಅವನು ಇಷ್ಟೇ ಕಲಿಬೇಕು, ಇಷ್ಟು ಕಲಿಲೇಬೇಕು ಅಂತ. ಅವನು ಈಗ ಫೈಲ್ ಇಲ್ಲ, ನಿಮ್ಮ ಏನು ಮಾಡಿದ್ರು ಏನೋ ಒಂದು ಮಾಡಿದ್ದಾನೆ ಅಂತೇಳಿ ಅವನನ್ನ ಮುಂದಿನ ಹಂತಕ್ಕೆ ದುಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಮಗು. ನಾನ್ ಡಿಟೆನ್ಷನ್ ಪಾಲಿಸಿಯ ಕಾರಣ. ಮತ್ತು ಏನಂದ್ರೆ ಪಾಠ ಮಾಡ್ತಾ ಇರೋ ನಮಗೂ ಅನಿಸಿದ್ದು, ಹೈಸ್ಕೂಲ್ ಶಿಕ್ಷಕರಿಗೆ ಸರಿ ಅನ್ನಿಸ್ತದೆ, ಇದು ಮಗುವಿನ ಜೀವನಕ್ಕೆ ಎಲ್ಲೂ ಲಿಂಕ್ ಆಗ್ತಾ ಇಲ್ಲ, ಆದರೂ ಕಲಿಸ್ತಾ ಇದ್ದೇವೆ ಯಾಕಂದ್ರೆ ಪರೀಕ್ಷೆಗೆ ಬರ್ತದೆ ಅಂತ ಅಷ್ಟೇ. ಮಕ್ಕಳು ಎಲ್ಲಿವರೆಗೆ 10th ಪಾಠ ಮಾಡಿದವರಿಗೆ ಗೊತ್ತಿದೆ, ಮಕ್ಕಳು ಇದನ್ನು ಸರಿ ಇದು ಇಂಪಾರ್ಟೆಂಟ್, ಪರೀಕ್ಷೆಗೆ ಬರ್ತದೆ, ಇದು ಅಂಗಡಿಯಲ್ಲಿ ಸಿಗ್ತದೆ ಅಂತ ಕೇಳಿದೆ, ಪರೀಕ್ಷೆಗೆ ಬರ್ತದ, ಎಷ್ಟು ಮಾರ್ಕ್ಸಿಗೆ? 1 ಮಾರ್ಕ್, ಒಂದೇ. ಇದು ನಾನು ಅನುಭವಿಸಿದೆ ಸರ್. ಹೈಸ್ಕೂಲ್ ಮಗು ನೇರ ಒಂದೇ ಮಾರ್ಕ್ ಸರ್, ಇಷ್ಟು ಉದ್ದ ಬರಿಬೇಕಂತ. ಹೀಗಾಗಿ ಅನಿಸಿದ್ದೇನೆಂದ್ರೆ ಒಂದು ಮಕ್ಕಳಿಗಾಗಿ ನಾವು ವಠಾರದಲ್ಲಿ ಏನು ಮಾಡಬಹುದು ಯೋಚನೆ ಮಾಡಿದಾಗ ಸಬ್ಜೆಕ್ಟ್ ಪಾಠ ಲೋಡ್ ಏನು ಬೇಡ, ಸುಮ್ಮನೆ ಒಂದು ಆಕ್ಟಿವಿಟಿ. ಉದಾಹರಣೆಗೆ ಒಂದು ಕಥೆಯನ್ನ ಕೇಳಿಸಿಕೊಳ್ಳುವ ಮೂಲಕ ಮಗು ಆ ಕಥೆಯ ಹೇಳ್ತಾ ಇರುವ ಭಾಷೆಯನ್ನು ಕಲಿತದೆ, ಲ್ಯಾಂಗ್ವೇಜ್ ಅನ್ನು ಕಲಿತದೆ, ಕೇಳಿಸಿಕೊಳ್ತದೆ. ಮತ್ತು ಕಥೆಯ ಕಂಟೆಂಟ್, ಈಗ ನಾವು ಅದನ್ನು ಸಬ್ಜೆಕ್ಟಿಗೆ ಲಿಂಕ್ ಮಾಡಿದ್ರೆ ಒಂದು ಕಂಟೆಂಟ್ ಇದೆ, ಮಗು ಕೇಳಿಸಿಕೊಳ್ತದೆ. ಅದರದ್ದೇ ಆದ ರೀತಿಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಎಕ್ಸ್ಪ್ರೆಷನ್ಗೆ ತುಂಬ ದಾರಿಗಳಿದೆ. ಮಗು ಅದೇ ಕಥೆಯನ್ನು ತನ್ನದೇ ಭಾಷೆಯಲ್ಲಿ ಹೇಳ್ಬೋದು, ಮಗು ಅದಕ್ಕೊಂದು ಚಿತ್ರ ಬರೀಬಹುದು, ಮಗು ಅದನ್ನು ಹಾಡು ಮಾಡ್ಬೋದು ಅಥವಾ ಒಂದು ನಾಟಕ ಮಾಡ್ಬೋದು. ಜೀವನ್ ಸರ್ ತುಂಬ ಜನ ನೀವು ಮಾಡಿದ್ದೀರಿ, ಅದು ನಾನು ಬಹಳ ಜನರ ಎಕ್ಸ್ಪೆರಿಮೆಂಟ್ಗಳನ್ನು ಕೇಳಿದ್ದೇನೆ. ಎಲ್ಲಿ ಅಂದರೆ ಸೋಕಾಲ್ಡ್ ಸ್ಕ್ರಿಪ್ಟ್ ಅನ್ನು ಹೊಡೆದು ನಾಟಕಕ್ಕೆ ಡೈಲಾಗ್ ಹೇಳುವ ಮೊದಲು ಒಂದು ಕಥೆಯನ್ನು ಇಟ್ಕೊಂಡು ಮೋಹನ್ ಸರ್, ಮೂರ್ತಿ ಮಾಮ ಅವರೆಲ್ಲ ಮಾಡಿದ್ದನ್ನು ನಾನು ನೋಡಿ ಒಂದು ಬೆಳೆಸ್ತಾ ಹೋಗಿ ಒಂದು ನಾಟಕ ಆಗುವಂಥದ್ದು ನಾನು ನೋಡಿದ್ದೇನೆ. ಈ ಥರ ಮಕ್ಕಳಿಗೆ ಎಕ್ಸ್ಪ್ರೆಷನ್ನಿಗೆ ದಾರಿಗಳು ಯಾಕೆ ಆಗಬಾರ್ದು? ಈಗ ಉದಾಹರಣೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಕಥೆಯನ್ನು ಹೇಳಿ ಅಥವಾ ಯಾವುದೋ ಒಂದು ಕಥೆಯನ್ನು ಹೇಳಿದರೆ ಆ ಕಥೆಯ ಒಳಗಡೆ ಒಂದು ಕಂಟೆಂಟ್ ಇದೆ, ಸಮಾಜದ ಕಂಟೆಂಟ್. ನಾನು ಸಬ್ಜೆಕ್ಟಿಗೆ ಲಿಂಕ್ ಮಾಡಿ ಸಮಾಜದ ಕಂಟೆಂಟ್ ಅದನ್ನ ಒಳಗಡೆ ಅದು ಲ್ಯಾಂಗ್ವೇಜ್ ಅಂತೂ ಇದ್ದೇ ಇದೆ, ಭಾಷೆ ಇಲ್ಲದೆ ಬಳಕೆ ಇಲ್ಲದೆ ಇದನ್ನು ಸಾಧ್ಯ ಇಲ್ಲ. ಅದನ್ನು ಮಾಡ್ತಾ ಎರಡು ಒಟ್ಟಿಗೆ ಸಬ್ಜೆಕ್ಟಿಗೆ ಲಿಂಕ್ ಮಾಡ್ತಾ ಎರಡು ಬೆಳೀತದೆ. ಇದನ್ನೇ ಒಂದಿನ ಬೇಕಾದ್ರೆ ಮಗು ಯಾರೋ ಹುಷಾರಿದ್ದ ಮಗು ಮರದನ್ನು ಇಂಗ್ಲೀಷಲ್ಲಿ ಹೇಳಿ, ತುಳುವಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ, ಹಿಂದಿಯಲ್ಲಿ ಹೇಳಿ. ಸೊ ಅವನಿಗೆ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಶಿಫ್ಟಿಂಗ್ ಲರ್ನಿಂಗ್ ಶುರು ಆಗ್ತದೆ. ಒಳಗಡೆ
ಒಂದು ಸಣ್ಣ ಇಸವಿ ಲೆಕ್ಕಾಚಾರ, ಎಷ್ಟು ವಯಸ್ಸು, ಎಷ್ಟು ಯಾಕೆ, ಏನು ಒಂದು ಲೆಕ್ಕ ಇದೆ. ಇನ್ನೂ ಬೇಕಾದ್ರೆ ಡೀಪ್ ಹೋಗಿದ್ರೆ ಅದರ ಒಳಗೆ ಏನೋ ಒಂದು ಸ್ವಲ್ಪ ವಿಜ್ಞಾನವನ್ನು ಹುಡುಕ್ತಾ ಹೋದ್ರೆ ಒಂದೇ ಕಥೆಯಲ್ಲಿ ಇಡೀ ಓವರ್ ಆಲ್ ಡೆವಲಪ್ಮೆಂಟಿನ ಸಬ್ಜೆಕ್ಟ್ ಅಂತ ಅರ್ಲಿಕ್ಕೆ ಸಾಧ್ಯ. ಹೀಗೆ ಯಾಕೆ ಮಾಡಬಾರದು? ಈ ಸರ್ ಹೇಳ್ತಾ ಇದ್ದ ಏನು ಬ್ರೇಕ್ ಇದೆಯಲ್ಲ, ಈ ಬ್ರೇಕಿನ ನಂತರ ಶಾಲಾ ಶಿಕ್ಷಣ ಯಾಕೆ ಸಬ್ಜೆಕ್ಟ್ ಓರಿಯೆಂಟೆಡ್, ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್, ಸಿಲೆಬಸ್ ಓರಿಯೆಂಟೆಡ್ ಆಗಬೇಕು? ಈ ಜಗಳ ನಾವು ಡಿಪಾರ್ಟ್ಮೆಂಟ್ನ ಜೊತೆ ಮಾಡಿದ್ವಿ. ಮತ್ತೆ ಆನ್ಲೈನ್ ಅಥವಾ ಟಿವಿ ಪಾಠಗಳು ಬಂದಾಗ ನಾವು ಕೇಳಿದ್ವಿ, ಸರ್ ನಮಗೆ ಈ ಥರ ಮಾಡ್ಲಿಕ್ಕೆ ಕೊಡಿ. ಅದಾಗೋದಿಲ್ಲ, ಅದು ಸಿಲೆಬಸ್, ಈ ಪಾಠ ಒಂದು ಪಾಠ 3 ಪೀರಿಯಡ್, ಅದು 3 ಸೆಕ್ಷನ್ಗೆ ಅರ್ಧ ಗಂಟೆ ಫಿಕ್ಸ್ ಸರ್, ಇದರಿಂದ ಬ್ರೇಕ್ ಆಗಲಿಕ್ಕೆ ರೆಡಿ ಇಲ್ಲ. ಸೊ ಅಟ್ಲೀಸ್ಟ್ ಈ ರಜೆ ಏನು ನಮಗೆ ಸಿಗ್ತಾ ಇದೆ ಇದನ್ನು ಬಳಸ್ಕೊಂಡು ಯಾಕೆ ನಾವು ಶಿಕ್ಷಕರು ಬೇರೆ ಥರ ಯೋಚನೆ ಮಾಡಬಾರ್ದು? ಈಗ ನನ್ನದೇ ಕ್ಲಾಸ್ ರೂಮ್ ಇದ್ದರೆ ನಾನು ಸೈನ್ಸ್ ಟೀಚರೇ ಆಗಿರ್ಬೋದು, ವಿಜ್ಞಾನದ ಇತಿಹಾಸ, ಈಗ ಐನ್ಸ್ಟೈನ್ ಯಾರ್ದೋ ಒಂದು ಇತಿಹಾಸದ ಕತೆ, ವಿಜ್ಞಾನದ ಸಬ್ಜೆಕ್ಟು, ಮ್ಯಾಥಮೆಟಿಕ್ಸ್, ಲ್ಯಾಂಗ್ವೇಜ್, 4 ಒಟ್ಟಿಗೆ ಇಟ್ಕೊಂಡು ಹೋಗ್ಬೋದಲ್ಲ. ಹೀಗೆ ಯೋಚನೆಗಳು ಶುರುವಾಗಿ ಏನೇನೋ ಮಾಡ್ತಾ ಇದ್ದೇವೆ. ಅದಕ್ಕೇನು ರೂಪ ಬರಲಿಲ್ಲ, ಇನ್ನು ಥಾಟ್ ಪ್ರೊಸೆಸ್ ಅಲ್ಲಿದೆ. ಬಹುಶಃ ಇಲ್ಲಿಂದ ಮುಂದೆ ಸಬ್ಜೆಕ್ಟ್ ಸಿಲೆಬಸ್ ಪೀರಿಯಡ್ನ ಬದಲು ಮಗು ಕಲ್ತ್ರೆ ಸರ್, ಅದು ನಾಟಕ ಮಾಡಲಿ ಒಂದಷ್ಟು, ಅವನ ಎಕ್ಸ್ಪ್ರೆಷನ್ಸ್ ಒಳಗೆ ಇನ್ನೂ ಇದೆ. ಎಲ್ಲಿವರೆಗೆ ನಮ್ಮ ಲ್ಯಾಂಗ್ವೇಜ್ ಪಾಠಗಳು ಲಿಮಿಟ್ ಆಗಿದೆ ಅಂದರೆ ಕೇವಲ ಅವರು ಶಿಕ್ಷಕರು ಕೊಟ್ಟ ಉತ್ತರವನ್ನ ಅದೇ ಅಕ್ಷರಶಃ ಬರೆದರೆ ಮಾತ್ರ. ಅದಕ್ಕೆ ಜೆರಾಕ್ಸ್ ಮೆಷಿನ್ ಉಂಟಲ್ಲ, ಅದಕ್ಕೆ ಮಕ್ಕಳಾಗಬೇಕಾ? ಅದಕ್ಕೆ ಜೆರಾಕ್ಸ್ ಮೆಷಿನ್ ಉಂಟು ಸರ್. ಅದನ್ನೇ ಈಗ ಆ ಮಗು, ಈಗ ನನ್ನ ಶಾಲೆ ನಾನು ಕೆಲವು ಒಬ್ಬ 3ನೇಗೆ ಬಂದ ಹುಡುಗ ಕಾರ್ತಿಕ್ ಅಂತ, ನನಗೆ ಈಗಲೂ ಕಣ್ಣಿಗೆ ಬರ್ತಾನ, ಅವನಿಗೆ ಮಾತಾಡ್ಲಿಕ್ಕೆ ಕೊಟ್ಟ ಉದ ಮಾತುಗಾರ ರಿದಮ್ ಅಷ್ಟು. ನಾನು ಈ ಸರಿ ಮಕ್ಕಳು ಕಳೆದ ಸರಿ ಇದು ವೀರಗಾಸೆ ಮಾಡಿಸುವಾಗ ಯಾರು ಬಡಿಲಿಕ್ಕೆ ಕಾಂಪಿಟೇಷನ್ಗೆ ಜನ ಯಾರು ಮಕ್ಕಳೇ ಬಡಿಬೇಕು, ನಾವು ಬಡಿಯಾಗಿಲ್ಲ. ಪ್ರತಿಭೆಗಳು ನೀವು ಸುಮ್ಮನೆ ಕೇಳಿಕೊಂಡು ಒಂದು ಸರಿ ಕೊಡ್ತಾ ಇದ್ದ, ಬಡಿ ಹೇಳಿಕೊಟ್ಟು ನಾನು ಹೇಳಿಕೊಡ್ಲಿಕ್ಕೆ ಹೋದ, ಅವನಿಗೆ ಹೇಳಿಕೊಟ್ಟದ್ದು ಅರ್ಥ ಆಗಲಿಲ್ಲ. ಅದೇ ಅವ್ನು ಕೇಳಿಸಿಕೊಡ್ತಾ ಅವನೇ ಅದೇ ರಿದಮ್ಮನ್ನು ಕ್ಯಾಚ್ ಮಾಡ್ತಾನೆ. ಬರೀಲಿಕ್ಕೆ ಕೊಟ್ಟರೆ ಅಕ್ಷರ ಸ್ಪೆಲ್ಲಿಂಗ್ ತಪ್ಪು, ಅದ್ಭುತವಾಗಿ ಮಾತನಾಡ್ತಲ್ಲ, ಒಂದು ರಟ್ಟು ಕೊಡಿ ನನಗೂ ಸಾಧ್ಯ ಇಲ್ಲ, ಅಷ್ಟು ಅದ್ಭುತದ 3D ಮಾಡೆಲ್ಗಳನ್ನು ಮಾಡ್ತಾನೆ. ಆ ಮಗುವಿನ ಎಕ್ಸ್ಪ್ರೆಷನ್ ಅನ್ನು ನಾನು ಅದೇ ಉತ್ತರದಲ್ಲಿ ಅಳೆಯಬೇಕಾ ಅಥವಾ ಬೇರೆ ರೀತಿ ಯಾಕೆ ನಮ್ಮ ಇವ್ಯಾಲ್ಯೂಯೇಷನ್ ಮಗುವನ್ನು ಅಳತೆ ಮಾಡುವ ಮೆಥಡ್ ಇನ್ನೂ ಅದೇ ಸೋಕಾಲ್ಡ್ ರೈಟಿಂಗ್ ಎಕ್ಸಾಮ್ನಲ್ಲಿ ಮಾಡಬೇಕಾ? ಅದು ಅದೇ ಉತ್ತರಗಳನ್ನು ಬರೆಯುವ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಹಾಗೆ ಯಾಕೆ ಈ ಏನು ವ್ಯಾಕ್ಯೂಮ್ ಇದೆ ಅದು ನಮ್ಮನ್ನು ಹೊಸ ಯೋಚನೆಗೆ ದಾರಿ ಯಾಕೆ ಮಾಡಬಾರದು ಮತ್ತು ಮಾಡಬೇಕು ಅನ್ನೋದು ನಮ್ಮ ಪ್ರಯತ್ನಗಳು. ಇನ್ನೂ ಮಾಡ್ತಾ ಇದ್ದೇವೆ. ಈ ಬಹುಶಃ ಇವತ್ತಿಂದ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಓದಿನ ಬೆಳಕು ಅಂತ ಒಂದು ಕಾರ್ಯಕ್ರಮ ಪಂಚಾಯತ್ ಲೈಬ್ರರಿಗಳಲ್ಲಿ ಶುರು ಮಾಡ್ತಾ ಇದೆ. ಪಂಚಾಯತ್ ಲೈಬ್ರರಿಗಳನ್ನು ಫ್ರೀ ಆಗಿ ಮಕ್ಕಳಿಗೆ ಓಪನ್, ಇಲ್ಲದ ಮೆಂಬರ್ಶಿಪ್ ಕೊಡಬೇಕು, ದುಡ್ಡು ಕೊಡಬೇಕಿಲ್ಲ, ಏನಿಲ್ಲ. ಮಗು ಹೋಗಿ ಅರ್ಜಿಗೆ ತುಂಬಿಸಿಕೊಟ್ರೆ ಒಂದು ಆಧಾರ್ ಕಾರ್ಡ್, ಒಂದು ಫೋಟೋ ಕೊಟ್ಟರೆ ಮಗುವಿಗೆ ಕಾರ್ಡ್ ಕೊಡ್ತಾರೆ, ಅದು ಪುಸ್ತಕ ತಗೊಂಡು ಓದ್ಬೋದು. ಅದಕ್ಕೆ ಮುಂದೆ ಈ ಥರದ ಚಟುವಟಿಕೆಗಳ ಒಂದು ಬುಕ್ಲೆಟ್ಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಮತ್ತು ನಾವು ಶಿಕ್ಷಕರು ತುಂಬ ಜನ ಅವ್ರ ಪಾಡಿಗೆ ಬೇರೆ ಏನೇನೋ ಮಾಡ್ತಾ ಇದ್ದೇವೆ. ಸೊ ಈ ಥರ ಏನಾದ್ರು ಚೇಂಜ್ ಆಗ್ಬೋದಾ ಅನ್ನೋದು ನಮ್ಮ ಯೋಚನೆಗಳು. ಯಾವುದಕ್ಕೂ ಫೈನಲ್ ಆನ್ಸರ್ಸ್ ಅಲ್ಲ, ಉತ್ತರಗಳೆಲ್ಲ ಒಂದಷ್ಟು ಪ್ರಶ್ನೆಗಳಷ್ಟೇ. ಧನ್ಯವಾದಗಳು. ಒಮ್ಮೆ ಆಲೋಚನೆ ಮಾಡಿದ್ದೆವು ಶಿವಪ್ರಕಾಶ್ ಸರ್, ಕುಮಾರಸ್ವಾಮಿ ದಿನಗಳಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಬಹಳ ನಮಗೆ ಅದೇ ಗೋಪಟ್ಕರ್ ಅವರ ಅಂದರೆ ಮನೆಯಲ್ಲಿ ಮತ್ತೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿ ಅವರು ಟಿ ವಿ ನೋಡ್ತಾ ಇದ್ರು. ಅವ್ನಿಗೆ ಕಾರ್ಟೂನ್ ಅಂದರೆ ಇಷ್ಟ, ನೋಡಲಿಕ್ಕೆ ಬಿಡ್ತಾ ಇದ್ದೆವು. 3 ತಿಂಗಳಲ್ಲಿ ಚಂದ ಹಿಂದಿ ಮಾತಾಡಲಿಕ್ಕೆ ಕಲಿತ. ಅವ ಇಡೀ ವರ್ಷ ಶಾಲೆಗೆ ಹೋಗ್ತಿದ್ರು ಸಹ 10ನೆವರೆಗೆ ಅವನಿಗೆ ಹಿಂದಿ ಮಾತಾಡ್ತಿರ್ಲಿಲ್ಲ. ಮತ್ತೆ ನಾನು ಆಲೋಚನೆ ಮಾಡುವಾಗ ನನಗೆ ಅದು ಅನಿಸಿದ್ದು ಹೌದು. ನಾನು ಹಂಪಿಗೆ ಹೋಗ್ತಾ ಇದ್ದೆ. ಒಂದ್ಸಲ ನಾನು ಒಬ್ಬನೇ ಹೋಗಿದ್ದೆ, 10 ದಿವಸದ ಟೂರ್ ಇಟ್ಕೊಂಡು ನಾನು ಒಬ್ಬನೇ ಹೋಗಿದ್ದೆ. ಒಬ್ಬನೇ ಹೋದಾಗ ಎಕ್ಸ್ಪೀರಿಯನ್ಸ್ ಇನ್ನೂ ಅಧಿಕ ಆಗಿತ್ತು. ಅಲ್ಲಿ ಅವರ ಊರಿನವರದೆಲ್ಲ ಪರಿಚಯ ಆಗಿತ್ತು, ಮತ್ತು ಅಲ್ಲಿಯ ಹತ್ತಿರದಲ್ಲಿ ಎಲ್ಲ ತಿರುಗಾಡಿದ್ದೇನೆ. ಒಬ್ಬನೇ ಹೋಗಿ ಒಂದೇ ನನಗೆ ಕಲ್ಲಿನ ರಥದ ಎದುರು ಕಡೆ ಕೂತು ಸಹ ಚಿತ್ರ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಒಬ್ಬನಾದದಕ್ಕೆ ಬಿಟ್ಟಿದ್ದಾರೆ, ಇಲ್ಲದಿದ್ದರೆ ಅಲ್ಲಿ ಪರ್ಮಿಷನ್ ಬೇಕು, ಪರ್ಮಿಷನ್ ಲೆಟರ್ ಎಲ್ಲ ಪ್ರವಾಸೋದ್ಯಮ ಇಲಾಖೆದೆಲ್ಲ ಲೆಟರ್ ಬೇಕಿತ್ತು. ಹಾಗೆ ಆವಾಗ ಅಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು, ಅವರು ಶಾಲೆಗೆ ಹೋಗಿದ್ದು ನಾನು ಕಂಡಿಲ್ಲ, ಡೈಲಿ ಮುಸುಂಬಿ ಮತ್ತು ಆ ನೀರಿನ ಬಾಟ್ಲಿಗೆ ನೀರನ್ನೆಲ್ಲ ತುಂಬಿಸಿ ಅಲ್ಲಿ ಸೇಲ್ ಮಾಡ್ತಾರೆ, ವಾಟರ್ ಬಾಟಲ್ ಅವ್ರು ಚಂದ ಇಂಗ್ಲೀಷ್ ಮಾತಾಡ್ತಾರೆ. ಅಲ್ಲಿ ಅಲ್ಲಿ ವಿಸಿಟರ್ಸ್ ಬರ್ತಾರೆ ನೋಡಿ, ಅವರು ಮಾತಾಡಿ ಕಲ್ತದ್ದು ಅಂತೇಳಿ. ಒಂದು ವೇಳೆ ಅವರಿಗೆ ಫಸ್ಟಿಗೆ ಗ್ರಾಮರ್ ಕಲಿಸ್ತಿದ್ರೆ ಅವ್ರು ಮಾತಾಡ್ತಿರ್ಲಿಲ್ವೇ ಏನು. ಹಾಗಾಗಿ ಯಾವಾಗ ಮಾತಾಡಲಿಕ್ಕೆ ನಾವು ಬಿಡ್ತೇವೆ ಆವಾಗ ಕಲಿಬೋದು. ಗ್ರಾಮರ್ ಯಾವಾಗ ಫಸ್ಟಿಗೆ ನಾವು ಕಲಿಯೋದನ್ನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಗ್ರಾಮರನ್ನು ನಾವು ಕಲಿಸ್ತೇವೆ ನೋಡಿ, ಆವಾಗ ಮಕ್ಕಳ
ಮಕ್ಕಳ ಅಲ್ಲಿ ಕಲಿಕೆ ನಿಂತು ಹೋಗ್ತದ ಅಂತೇಳಿ ನನಗೆ ಮತ್ತೆ ಅನಿಸಿದ್ದು ಹೌದು. ಹಾಗಾಗಿ ಇದು ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಶಾಲೆಯಲ್ಲಿ ಮಾಡ್ಬೋದು. ಸುಮ್ಮನೆ ಒಂದು ಬೆಳಗ್ಗೆ ಬಂದ ಮಕ್ಕಳನ್ನು ಒಂದು ಬೆಳಗ್ಗೆ ಹೇಗೂ ಸುಮ್ಮನೆ ಹರಟೆ ಹೊಡಿತ ಕೂತ್ಕೊಳ್ತಾರೆ, ಸ್ಟಡಿ ಬೆಲ್ಲವರೆಗೆ ಒಂದು ಒಳ್ಳೆಯ ಒಂದು ಅಭಿರುಚಿ ಇರುವಂಥ ಒಳ್ಳೆಯ ಇಂಗ್ಲಿಷ್ ಕಾರ್ಟೂನ್ ಅನ್ನು ತೋರಿಸ್ತಾ ಇದ್ರೆ ಡೈಲಿ. 1-2 ವರ್ಷದಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಎಲ್ಲ ಮಕ್ಕಳು ಇಂಗ್ಲಿಷ್ ಅಥವಾ ಕನ್ನಡ ಮೀಡಿಯಂ ಶಾಲೆ ಮಕ್ಕಳಾದರೂ ಚಂದ ಇಂಗ್ಲಿಷ್ ಮಾತಾಡಿ. ನಮಗೆ ಬೇಕಾದ್ದು ಇಂಗ್ಲಿಷ್ ಮಾಧ್ಯಮ ಅಲ್ಲ, ಇಂಗ್ಲಿಷ್ ಭಾಷೆ ಅವರಿಗೆ ಮಾತಾಡಲಿಕ್ಕೆ ಕೌಶಲ. ಇದೊಂದು ಎಕ್ಸ್ಪೆರಿಮೆಂಟ್ ಅನ್ನು ಎಲ್ಲ ಶಿಕ್ಷಕರು ಇನ್ನು ಮುಂದಿನ ಚರ್ಚೆಗಳಲ್ಲಿ ಭಾಗವಹಿಸಿಕೊಳ್ಬೋದು. ಮತ್ತೊಂದು ಯೋಚನೆ ಮಾಡ್ತಾ ಇದ್ದೆ, ಸುಮ್ಮನೆ ಕಾಪಿ ಬರೀತಾರೆ, ಅದನ್ನೇ ಡಿಟ್ಟು ಕಾಪಿ ಹೊಡಿತಾರೆ. ಅದಕ್ಕಿಂತ ಸ್ವಂತ ಒಂದು ಕವನ ಡೈಲಿ ಒಂದು ಕಾಪಿ ಬರೆದ್ರು ಕವನವನ್ನು ಬರೀತಾ ಇರ್ತಿದ್ರು 1ನೇ ಕ್ಲಾಸಿನಿಂದಲೇ. ಅವ 10ನೇ ಕ್ಲಾಸಿಗೆ ಅದ್ಭುತ ಒಂದು ಕವಿ ಆಗ್ತಿದ್ದ ಅಂತ. ಹಾಗೆ ಇದೊಂದು ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬಹುದು ಅಂತೇಳಿ. ಹಾಗೆ ಶ್ರೀ ಗೋಪಾಲಕೃಷ್ಣ ಸರ್ ನಮ್ಮ ಬಹಳಷ್ಟು ಕಲಾವಿದರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದಂಥ ಹೇಮಚಂದ್ರ ಕೈರಂಗಳಿದ್ದಾರೆ. ಏನಾದರೂ ಮಾತಾಡಿ ಮತ್ತೆ ನಾವು ಒಂದು ಸಲಹೆಗಳನ್ನು ಕೊಡ್ಲಿಕ್ಕೆ ಇದರ ಕುರಿತು ಹಾಗೆ ಒಂದು ಹಾಗೆ ಸಲಹೆ ಇರ್ತದೆ ಯಾವಾಗಲೂ ಸಹ ಅಷ್ಟೇ. ನಾನು ಮಹಾಲಸ ಚಿತ್ರಕಲಾ ಶಾಲೆಯಲ್ಲಿ ಕಲಿತಾ ಇರುವಾಗ ಅನಿವಾರ್ಯವಾಗಿ ಒಂದು ಸಲ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಗುರುಪ್ರಸಾದ್ ಅವರಿದ್ದರು. ನಮಗೆ ಭಯ ಆಗ್ತಾ ಇತ್ತು ಆ ಟೈಮಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ. ನಮ್ಮ ಒಂದು ಸಲ ಚಿತ್ರಕಲಾ ಪ್ರದರ್ಶನಕ್ಕೆ ಹೋಗಿ ನಮ್ಮ ಪ್ರಿನ್ಸಿಪಾಲ್ ಅವತ್ತು ಏನೋ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ರು. ನಾವು ಅಷ್ಟು ಎಕ್ಸಿಬಿಷನ್ ಮಾಡುವಂಥ ವಿದ್ಯಾರ್ಥಿಗಳು ಮಾತ್ರ. ಆ ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಕೊಟ್ಟಂಥವರು ಇವರು, ಅವರಿಗೆ ಮರ್ತೋಗಿರ್ಬೋದು ಈಗ ಆ ಚಂದವಳ್ಳಿ ಎಕ್ಸಿಬಿಷನ್ ಅಂತೇಳಿ. ಆವಾಗಲೂ ನಮಗೆ ಪ್ರತಿ ಸಲ ನಮಗೆ ಸಲಹೆ ಕೊಡ್ತಾ ಇದ್ದಂಥವರು ಗುರುಪ್ರಸಾದ್ ಅವರು ಈ ಮಕ್ಕಳ ಜಗಲಿ ಅಥವಾ ಈ ಒಂದು ಮಕ್ಕಳ ಚಟುವಟಿಕೆ ಕುರಿತಾಗಿ ಏನಾದರೂ ಒಂದು ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಹೊಳೆದಿರ್ಬೋದು. ಈಗಾಗಲೇ ಒಂದು ಪರಿಸ್ಥಿತಿ ನೋಡಿರ್ಬೋದು, ಏನಾದರೂ ಸಲಹೆಗಳು ಇದ್ದರೆ ಸರ್? ಬೇರೆ ಇಲ್ಲ. ನನ್ನ ಒಟ್ಟು ಇವತ್ತಿನ ಮಾತುಕತೆಯಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ, ನಮ್ಮ ಸ್ಕಿಲ್ಸ್ ಅಂದರೆ ಸಂಗೀತ, ಚಿತ್ರಕಲೆ ಮತ್ತು ಡ್ಯಾನ್ಸ್, ಸಾಹಿತ್ಯ ನನ್ನ ಲೆಕ್ಕಾಚಾರದಲ್ಲಿ ಇಷ್ಟು ಸೀಮಿತ ಅಲ್ಲ. ನನ್ನ ಅಬ್ಸರ್ವೇಷನ್, ಶಿಕ್ಷಣದ ಅಬ್ಸರ್ವೇಷನ್ ಅಂದರೆ ಗೋಪಾಲ್ಕರ್ ಅವರಿಗೆ ನಮ್ಮ ಜೀವನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ಹಂತಕ್ಕೆ ಮಕ್ಕಳು ಬರುವಾಗ ಟೀಚರ್ಸ್ ಆದವರಿಗೆ ಅವರ ಸ್ಕಿಲ್ಗಳನ್ನು ಡಿಸೈಡ್ ಮಾಡಲಿಕ್ಕೆ ಆಗ್ತದೆ. ಪೇರೆಂಟ್ಸಿಗೆ ಡಿಸೈಡ್ ಮಾಡ್ತಾರೆ. ಹಾಗಿರುವ ಟೀಚರ್ಸಿಗೆ ಈಸಿ ಆಗಲಿ ಮಾತಾಡೋಣ. ಇದು ನಾವು ಪಾಲಿಸಿ ಮ್ಯಾಟರ್ ಮಾತ್ರ ಗಮನ ಸೆಳೆಯಬೇಕು. ಆ ರೀತಿಯಲ್ಲಿ ನನ್ನದು ಚಿಂತನೆ ಇದೆ. ಒಂದು ಮಗು ಯಾವುದಕ್ಕೆ ಫಿಟ್? ಈಗ ನಮ್ಮ ಎಲ್ಲ ಪೇರೆಂಟ್ಸ್ಗಳ ಲೆಕ್ಕಾಚಾರ ಏನು? ನನ್ನ ಮಗು ಡಾಕ್ಟರ್ ಆಗಬೇಕು, ನನ್ನ ಮಗು ಇಂಜಿನಿಯರ್ ಆಗಬೇಕು, ನನ್ನ ಮಗು ಯಾರು ಸೋಷಿಯಲ್ ಸೈಂಟಿಸ್ಟ್ ಆಗಬೇಕಂತ ಬಯಸುವುದಿಲ್ಲ. ಆದರೆ ಮಾರ್ಕ್ಸ್ವಾದಿಗಳ ಲೆಕ್ಕಾಚಾರದಲ್ಲಿ 30 ತೆಗೆಯುವಂಥ ಮಗುವಿನ ತಂದೆ ತಾಯಿ ಕೂಡ ಬಯಸುವುದು ಮೆಡಿಕಲ್ ಸೀಟರ್. ಹೌದು. 25 ತೆಗೆಯುವಂಥ ಮಕ್ಕಳ ಪೇರೆಂಟ್ಸ್ ಅಥವಾ ಪೋಷಕರು ಬಯಸುವಂಥದ್ದು ಇಂಜಿನಿಯರ್ ಆಗಬೇಕು ಅಂತ. ಅದಲ್ಲ, ನಾನೇ ಹೇಳುವುದು, ಅವನಿಗೆ 85, 100ರಲ್ಲಿ 90 ಬರಲಿ, ಅವನೊಬ್ಬ ಒಳ್ಳೆಯ ಮೆಕ್ಯಾನಿಕ್ ಆಗಬೇಕಂತ ಇಷ್ಟಪಡ್ತಾನೆ. ನಾವು ಯಾಕೆ ಮಾಡಲ್ಲ? ಅವನ ಲೈಫಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಗುರುತಿಸಿ ಅವನ ಅದಕ್ಕೆ ಸಪ್ರೇಷನ್ ಯಾಕೆ ಮಾಡಲ್ಲ? ನನ್ನ ಅಣ್ಣನ ಮಗನ ಎಕ್ಸಾಮ್ ಇಟ್ಕೊಳ್ತೆ ಹೇಳ್ತೇನೆ ನಾನು, ಬಹುಶಃ ಏನು ಡಿಗ್ರಿ ಮಾಡ್ತೀನಿ, ಡಿಗ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲ ಇತ್ತು. ನನ್ನ ಅಣ್ಣನಿಗೆ ಇವನ ಆಸಕ್ತಿ ಮೇಲೆ ವಿಶ್ವಾಸ ಇತ್ತು. ಚಿತ್ರಕಲಾ ಶಿಕ್ಷಕನಾಗಿ ಆ ಶಾಲೆಗೆ ಹಾಕಿದ್ರು. ಅವನು ಸ್ಟೂಡೆಂಟ್ ಇರುವಾಗಲೇ ಮಹಾರಾಷ್ಟ್ರದಲ್ಲಿ ಇರುವಾಗಲೇ ಈ ದೇಶದಲ್ಲಿ ಅವಾರ್ಡ್. ಹಾಗಾಗಿ ನನ್ನ ಕಾಳಜಿ ಏನಿದೆ, ಯಾವ ಮಗು ಎಲೆಕ್ಟ್ರಿಷಿಯನ್ ಆಗಲಿಕ್ಕೆ ಇಷ್ಟಪಡ್ತದೆ, ಯಾವ ಮಗು ಮೇಸ್ತ್ರಿ ಆಗಲಿಕ್ಕೆ ಇಷ್ಟಪಡ್ತದೆ, ಯಾವ ಮಗು ಸೌಂಡು ಇಂಜಿನಿಯರ್ ಆಗಲಿಕ್ಕೆ ಸೌಂಡ್ ಓದಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಸೌಂಡ್ ಇಂಜಿನಿಯರ್ ಯಾರು ಇಷ್ಟಪಡ್ತಾನೆ, ಯಾರೊಬ್ಬ ತೋಟ ಮಾಡಲಿಕ್ಕೆ ಫಿಟ್ನೆಸ್ ಇದ್ದಾನೆ, ಯಾರೊಬ್ಬ ನರ್ಸರಿ ಮಾಡಲಿಕ್ಕೆ, ಅವನ ಇಂಟ್ರೆಸ್ಟ್ನ ಮೇಲೆ ನಾವು ಬೈಫರ್ಕೇಟ್ ಮಾಡ್ತಾ ಹೋಗಿ ಅಂಥ ಗ್ರೂಪ್ಗಳನ್ನು ಯಾಕೆ ಬೆಳೆಸಬಾರ್ದು? ನಾವು ಕೇವಲ ಇಂಜಿನಿಯರ್ಸ್ಗಳು, ನನ್ನ ಮಗನ ಆಯ್ಕೆ ನನಗೆ ಗೊತ್ತಿದ್ರು, ಎನ್ನ ಮಗೆ ಬೆತ್ತದ ಯಾಣ ಬರ್ತನೆ ಕರ್ಮ ಬರ್ತನೆ, ಎನ್ನ ಮಗೆ ಡಾಕ್ಟ್ರಿ ಆಗ್ತದ. ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತೇವ? ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಮಕ್ಕಳ ಆಸಕ್ತಿಗಳನ್ನು ಗುರುತಿಸಬೇಕು. ಆ ದಿಶೆಯಲ್ಲಿ ಅವರವರ ಕ್ಷೇತ್ರಗಳಿಗೆ ಬಿಟ್ಟು ಅಲ್ಲಿ ಎಕ್ಸ್ಪರ್ಟೈಸ್ ಮಾಡಿ ಈಗಿರುವಂಥ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಿ. ಮಾತಿಗಾಗಿ ಧನ್ಯವಾದ.
ಮಕ್ಕಳ ಮಂಟಪದಲ್ಲಿ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ಬೊಂಬಿಲ ಅವರು. ನಿಮ್ಮ ಅಭಿಪ್ರಾಯ? ಆಡಿದ ಜಗಲಿ, ನಾವೊಂದು ಕರೋಣಿಯಲ್ಲಿ ಇದ್ವಿ, ಅಲ್ಲೊಂದು ಮನೆ ಇತ್ತು, ಜಗಲಿತ್ತು. ಆ ಕರೋಣಿ ಎಲ್ಲ ಮಕ್ಕಳು ನಾವು ಆಟ ಆಡ್ತಿದ್ವಿ. ಮಣ್ಣಿನ ಜಗಲಿ, ಸೆಗಣಿ ಸಾಯಿಸಿದ ಜಗಲಿ. ಒಬ್ಬ ಕುರ್ಚಿ ಆಗ್ತಿದ್ದ, ಬಗ್ಗಿ ಕುರ್ಚಿ ಆಗ್ತಿದ್ದ, ನಾವು ಗತ್ತಲ್ಲಿ ಹೋಗಿ ಕೂತ್ಕೋತಿದ್ವಿ. ರಾಜ ಆಗ್ತಿದ್ದ, ಯಕ್ಷಗಾನ ನೋಡಿ ಬಂದು ರಾಜನಾವೇಶ ಆಗ್ತಿತ್ತು. ಇಡೀ ಆಟಗಳು ನಡೀತಿತ್ತು. ಏನು ಆಟಗಳು ಕೂಡ ಜಗಲಿ ಮೇಲೆ ನಡೀತಿತ್ತು. ಗಮ್ಮತ್ತು, ಅಷ್ಟು ಗಮ್ಮತ್ತು ಮತ್ತೆ ಎಲ್ಲೂ ಸಿಕ್ಕೇ ಇಲ್ಲ ನನಗೆ. ಅಷ್ಟು ಗಮ್ಮತ್ತಲ್ಲಿ ನಾವು ಆಟ ಆಡ್ತಿದ್ವಿ. ಮನೆಯವರೆಲ್ಲ ಕೆಲಸಕ್ಕೂ ಬೇರೆ ಬೇರೆ ಹೋಗ್ತಿದ್ರು, ನಾವೆಲ್ಲ ಒಟ್ಟು ಸೇರ್ತಿದ್ವಿ, ಆಟ ಆಡ್ತಿದ್ವಿ. ಹೊಡೆದಾಟ ಇತ್ತು, ಬಡದಾಟ ಇತ್ತು, ಪ್ರೀತಿ ಇತ್ತು, ಮತ್ತು ಖುಷಿ ಇತ್ತು, ಊಟ ಇತ್ತು, ಎಲ್ಲ ಇತ್ತು. ಅಲ್ಲಿ ಏನು ಸಿಗಬೇಕು ಅದೆಲ್ಲ ಸಿಗ್ತಿತ್ತು. ಆ ರೀತಿ ಬೆಳೀತಾ ಬಂದ್ವಿ. ಇವತ್ತು ಆ ಜಗಲಿ ನೆನಪು ಮಾಡಿಕೊಂಡ್ರೆ, ಇವತ್ತು ಮೊಬೈಲ್ ಬಂದಿದೆ, ಜಗಲಿ ಇಲ್ಲ, ಒಳಗಡೆ ಕೂತು 4 ಗೋಡೆ ಮಧ್ಯವೇ ಜೀವನ್ ಸರ್ ಹೇಳಿದಾಗೆ ಅಪಾಯದ ಸ್ಥಿತಿಯಲ್ಲಿ ಮಕ್ಕಳು ಬದುಕುವಂಥ ಪರಿಸ್ಥಿತಿ ಒಗ್ಗಿ ಬಿಟ್ಟು ಆಗಿದೆ. ಅದರಿಂದ ಹೊರಬರೋದು ಕಷ್ಟ ಇದೆ. ಇದು ಒಂದು ಈ ಜಗಲಿಯ ಒಂದು ಸಾಧ್ಯತೆ. ಇನ್ನೊಂದು ಒಂದು ಶಿಬಿರ ಮಾಡಿದ್ವಿ ಸವಣೂರಲ್ಲಿ. ನನ್ನದೇನು ಶಿಬಿರ ಇದ್ರೂ ಕೂಡ ಜೀವನ್ ಸರ್ ಅವರ ಅದು ನೋಡಿ ಕಲಿಯುವುದು. ನಾನು ಅದಕ್ಕೆ ಅವರನ್ನು ನಾವು ಯಾವತ್ತೂ ಗುರುಗಳು ಅಂತ ಕರಿತೀವಿ. ಅವರು ಏನು ಮಾಡ್ತಾರೆ ಅದನ್ನು ನೋಡ್ತಾ ನಾವು ಕಲಿತಿದ್ವಿ. ಸವಣೂರಿನಲ್ಲಿ ಒಂದು ಶಿಬಿರ ಮಾಡಿದ್ವಿ, ರಂಗ ಶಿಬಿರ ಅಂತೇಳಿ. ಶಿಬಿರಕ್ಕೆ SLC ಇಂದ ಕೆಳಗಡೆ ಮಕ್ಕಳು ಮಾತ್ರ, 5 ಕ್ಲಾಸ್ನಿಂದ ಮೇಲ್ಪಟ್ಟು ಅಂತೆಲ್ಲ ಬೋರ್ಡೆಲ್ಲ ಹಾಕಿದ್ವಿ. ಒಂದು ಸೆಕೆಂಡ್ PUC ಮಗುವನ್ನು ಕರ್ಕೊಂಡು ಬಂದು, ಹುಡುಗರನ್ನು ಕರ್ಕೊಂಡು ಬಂದು ನನ್ನ ಮಗಳನ್ನು ಸೇರಿಸಬೇಕು ಅಂತ ತಾಯಿ ಒತ್ತಾಯ ಮಾಡಿತ್ತು. ಬೇಡ, PUC ಮಕ್ಕಳನ್ನು ನಾವು ತಗೊಳ್ಳಲ್ಲ, ನಾವೇನಿದ್ರು ಕೂಡ ಅವ್ನು ಬೇಕಾದ್ರೆ ನಮ್ಮ ಹತ್ರ ವಾಲಂಟಿಯರ್ಸ್ ಆಗಿ ಇರಲಿ, PUC ಮಕ್ಕಳು ಬೇಡ. ಇಲ್ಲ ನನ್ನ ಮಗ ಶಿಬಿರದಲ್ಲೇ ಭಾಗಿಯಾಗಬೇಕು ಒತ್ತಾಯ ಮಾಡಿತ್ತು. ತಾಯಿ ಹತ್ರ ಯಾಕಮ್ಮ ನೀವು ಹಾಗೆ ಮಾಡ್ತೀರ ಅಂತ ಕೇಳುವಾಗ ಆ ತಾಯಿ ಹೇಳಿದ ಮಾತು, ನನ್ನ ಮಗ ಮುಂದೊಂದು ದಿವಸ ಕತ್ತಿ ಮಚ್ಚಿ ಹಿಡಿಬಾರ್ದು, ಅದಕ್ಕೋಸ್ಕರ ಈ ಶಿಬಿರಕ್ಕೆ ಸೇರಿಸ್ತಿದ್ದೀನಿ ಅನ್ನೋ ಒಂದು ಮಾತು. ಒಂದಷ್ಟು ಕಲಾ ಜಗತ್ತಿನಿಂದ ನಾವು ಮತ್ತೆ ಸಾಂಸ್ಕೃತಿಕ ವ್ಯವಸ್ಥೆಗಳಿಂದ ಎಲ್ಲರಿಂದ ದೂರ ಮಾಡ್ತಿದ್ದೀವಿ. ಕಲಾ ಏನು ಕೊಡ್ತೀವಿ ಅದಕ್ಕೊಂದು ಚೌಕಟ್ಟು ಕೊಟ್ಟು ಇಷ್ಟೇ ಇರಬೇಕು ಅಂತ ಮಾಡ್ತೀವಿ. ಡಾಕ್ಟರ್ ಆಗೋಕ್ಕೆ, ಇಂಜಿನಿಯರಿಂಗ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಇವತ್ತು ಒಂದು ಡಾಕ್ಟರ್ ಹತ್ರ ನಾವು ಹೋದ್ರೆ ಆ ಡಾಕ್ಟ್ರಿಗೆ ನಮ್ಮ ಹತ್ರ ಹೇಗೆ ಮಾತಾಡಿಸ್ಬೇಕು ಅನ್ನುವ ಅರಿವೇ ಇರುವುದಿಲ್ಲ, ಒಟ್ಟು ಮಾತಾಡುವ ಪರಿಸ್ಥಿತಿ. ಯಾಕೆ ಪರಿಸ್ಥಿತಿ ಆಯ್ತು ಅಂತ ಹೇಳಿದ್ರೆ ಅವರು ಬದುಕಿದ ರೀತಿ ಡಾಕ್ಟರ್ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರಲ್ಲ, ಅದು ಸಮಸ್ಯೆ. ಮತ್ತೆ ದೊಡ್ಡದಾಗಿ ಕಲಿಸ್ತೀವಿ, ಫಾರಿನ್ ಕಲಿಸ್ತೀವಿ, ಮತ್ತೆ ಮಕ್ಕಳು ಬರಲ್ಲ, ಇಲ್ಲಿ ಬಿದ್ದು ಹೊರಲಾಡ್ತೀವಿ. ಗೋಪಾಡ್ಕರ್ ಸೇರಿ ಹೇಳಿದ್ರಲ್ಲ, ಅಪ್ಪಮ್ಮನ ಬಗ್ಗೆ ಬರೆಸ್ತೀವಿ ಅಂತೇಳಿ. ಅಪ್ಪಮ್ಮನ ಬಗ್ಗೆ ಬರೆಸ್ಬೇಕಾದ್ರೆ ಬರೆಸುವ ವ್ಯವಸ್ಥೆಗಳು ಇವತ್ತು ಹುಟ್ಟುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಅಂತೇಳಿ. ಅಷ್ಟು ಸಮಸ್ಯೆಗಳ ಮಧ್ಯ ನಾವು ಬದುಕ್ತಾ ಇದ್ವಿ. ಅದರ ಬಿಟ್ಟು ಮಕ್ಕಳ ಜಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ದೊಡ್ಡದು. ಯಾಕಂತ ಹೇಳಿದ್ರೆ ಮತ್ತೆ ಮಕ್ಕಳು ಬರವಣಿಗೆಗೆ, ಮತ್ತೆ ಮಕ್ಕಳು ಕಲಾ ಜಗತ್ತಿಗೆ, ಮತ್ತೆ ಮಕ್ಕಳು ತನ್ನನ್ನು ತಾನು ತೊಡಗಿಸಿಕೊಳ್ಳುವಿಕೆಗೆ ಯಾಕೆ ತೊಡಗಿಕೊಳ್ಬಾರ್ದು, ಮತ್ತೆ ಮಕ್ಕಳು ಸ್ವತಂತ್ರವಾಗಿ ಯಾಕೆ ತೊಡಗಬಾರ್ದು ಅಂತೇಳಿ. ಸ್ವರೂಪಕ್ಕೆ ಹೋಗಿದ್ದೇನೆ, ರಂಗಮನೆ ಗೊತ್ತಿದೆ ನನಗೆ. ಅಲ್ಲಿ ಮಕ್ಕಳು ಎಷ್ಟು ಸ್ವತಂತ್ರವಾಗಿ ಓಡಾಡ್ತಾರೆ ಅಂತಂದ್ರೆ ಒಂದು 10 ನಿಮಿಷ 1 ನಿಮಿಷ 5 ನಿಮಿಷ ನಿಂತು ನೋಡಬೇಕು ಅನ್ಸಲ್ಲ ಮಕ್ಕಳ ಓಡಾಟ ಆಡಾಟ. ಅಲ್ಲಿ ಮಕ್ಕಳಿಗೆ ರಿಸ್ಟ್ರಿಕ್ಷನ್ ಮಾಡೋರಿಲ್ಲ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದಾಗಬೇಡ ಹೇಳುವವರಿಲ್ಲ. ಸ್ವರೂಪದಲ್ಲೂ ಹಾಗೆ, ರಂಗಮನೆಯಲ್ಲೂ ಹಾಗೆ. ಅಂಥದ್ದನ್ನು ಸೃಷ್ಟಿ ಮಾಡ್ಕೋಬೇಕು. ಶಾಲೆಗಳು ಅಂಥದ್ದು ಸೃಷ್ಟಿಯಾಗಬೇಕು. ಮನೆಗೆ ಸೀಮಿತಕ್ಕೆ ಪಾಠ ಮಾಡಿದ ತಕ್ಷಣ ಅಲ್ಲಿ ಅಷ್ಟು ಕೂಡ ಮತ್ತೆ ಅಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಗಳು, ಮತ್ತೊಂದಷ್ಟು ಸಮಸ್ಯೆಗಳು, ಓದುವಿಕೆ ಮಾತ್ರ ಒಳಗೊಳ್ಳುವಂಥ ಪರಿಸ್ಥಿತಿಗಳು ಇವತ್ತು ಒದ್ದಾಡ್ತಾ ಇದೆ. ಅದು ಬಿಟ್ಟು ಹೊರಗೆ ಬರಲಿ. ಮಕ್ಕಳ ಏನು ಇದಿದೆ, ಮಕ್ಕಳದು ಏನು ಗೊತ್ತಿದೆ, ಅದು ಮಗುವಿನ ಕರವಿಂದ್ರ ಹೇಳಿದಾಗೆ ಮಗುವಿನ ಕೌಶಲ್ಯ ಏನಿದೆ, ಆ ಆರ್ಟ್ಗಳೇನಿದೆ, ಮಗುವಿಗೆ ಯಾವ್ದು ಇಷ್ಟ ಇದೆ, ಅದು ಹೊರಗೆ ಬರಬೇಕು. ಅದು ಹೊರಗೆ ಬಂದಾಗ ಮಾತ್ರ ಇಂಥ ವ್ಯವಸ್ಥೆಗಳು ಸಾಧ್ಯ ಇದೆ. ಮಕ್ಕಳ ಜಗಲಿ ಅನ್ನೋದು ಮಕ್ಕಳ ಇಂಥ ಚಟುವಟಿಕೆಗಳಿಗೆ ಪೂರಕವಾಗಿರಲಿ. ಸರ್ ನಿಮ್ಮ ಜೊತೆ ನಾವು ಯಾವತ್ತೂ ಇದ್ದೇವೆ. ಖಂಡಿತವಾಗಿ ಜಗಲಿಗಳು ಮತ್ತೆ ದೊಡ್ಡ ಜಗಲಿಯಾಗಿ ಬೆಳೆಯಲಿ. ಈ ಜಗಲಿ ಜೀವನ್ ಸರ್ ಹೇಳಿದಾಗೆ ಇದು ಸರ್ಕಾರಕ್ಕೂ ಕೂಡ ಆಶಯ ಆಗಲಿ, ಹೌದು ಜಗಲಿ ಬೇಕು ಅಂತೇಳಿ. RCC ಮನೆಗಳಲ್ಲಿ ಜಗಲಿಯೇ ಇಲ್ಲದಾಗಿದೆ. ಜಗಲಿ ಮತ್ತೆ ಸೃಷ್ಟಿ ಮಾಡುವಂಥ ಪರಿಸ್ಥಿತಿ ಬರಬೇಕು, ನಿರ್ಮಾಣ ಆಗಬೇಕು ಅಂತ ಜಗಲಿ ಇರುವಂಥದ್ದು. ನಮ್ಮೊಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ, ಮಂಚಿ ಶಾಲೆ, ತೆಲಂಗಾಣ ಸರ್ ಅವರ ಮಂಚಿ ಶಾಲೆ ಮತ್ತೆ ಈಗ ಗಟ್ಟಿಯಾಗಲಿಕ್ಕೆ ನಿಂತಿದೆ. ಯಾಕಂದ್ರೆ ಮೂರ್ತಿ ಸರ್ ಇದ್ರು ಸರ್, ಮೂರ್ತಿ ಸರ್ ಇವರ ಪ್ರೋತ್ಸಾಹ ಅದ್ಭುತವಾಗಿತ್ತು. ಮತ್ತೆ ನಿಮ್ಮೊಟ್ಟಿಗೆ ಗಟ್ಟಿಯಾಗಿ ಕೈಗೊಳ್ಳಲಿಕ್ಕೆ ಬಂದವರು, ಕೈ ನೀಡಲಿಕ್ಕೆ ಬಂದವರು ಅವರು ಫಸ್ಟ್ ಅವರು. ಆಮೇಲೆ ಮೂರ್ತಿ ಸರ್ ನಾನು ಬಂದಿದ್ದೇನೆ ಶಾಲೆಗೆ, ವರ್ಕ್ ಮಾಡಿದ್ದೇನೆ. ಈಗ ಸುಶೀಲಾ ಮೇಡಮ್ ಇದ್ದಾರೆ. ಸಂಗೂರು ಶಾಲೆ ಇವತ್ತು ರಾಷ್ಟ್ರಮಟ್ಟಕ್ಕೆ ಹೋಗಿದೆ. ಮತ್ತೆ
ಮಂಚಶಾಲೆ ರಾಷ್ಟ್ರಕ್ಕಿಂತಲೂ ಬೇರೆ ಹೋಗ್ಲಿಕ್ಕಿದೆ. ಸೊ ನಿಮ್ಮ ಜೊತೆ ಖಂಡಿತವಾಗಿ ಬರುತ್ತಾರೆ, ಖುಷಿಯಾಗಿದೆ. ಮತ್ತೆ ಮಂಚಶಾಲೆ ಮಕ್ಕಳು ಮತ್ತೆ ಮತ್ತೆ ಪುಣ್ಯವಂತರು ಆಗ್ತಾ ಇದ್ದಾರೆ ಅಂತ ವ್ಯವಸ್ಥೆಗಳು ಪ್ರತಿ ಶಾಲೆಗೂ ಬರಲಿ. ಮಕ್ಕಳೆಲ್ಲರೂ ಕಲಾ ಜಗತ್ತಿನಲ್ಲಿ ತೊಡಗಿಸ್ಕೊಳ್ಳಿ. ಮಕ್ಕಳು ಆಸ್ತಿ ಏನಿರ್ತಾರೆ ನಿಜವಾದ ಆಸ್ತಿಗಳಾಗಲಿ, ಸುಮ್ಮನೆ ಕಪಟ ನಾವೊಂದು ಮಾಡೆಲ್ಗಳಾಗಿ ಆಗೋದು ಬೇಡ. ಆ ಮೂಲಕ ಜಗಲಿ ಒಳ್ಳೆಯ ಕೆಲಸ ಮಾಡಲಿ. ಎಲ್ಲರಿಗೂ ಬಂದವರೆಲ್ಲರಿಗೂ ಚೆನ್ನಾಗಿರ್ಬೇಕಿತ್ತು. ಜೀವಂತ ಶಿಕ್ಷಕರಾಗಿ ಮಾಡಿದವರು ಗೋಪಾಲ್ಕರ್ ಸರ್, ಅವರಿಗೆ ಮೊದಲ ಒಂದು ನಮನವನ್ನು ಸಲ್ಲಿಸ್ತಾರೆ. ಯಾಕಂದರೆ 2000 ಬ್ಯಾಚಲ್ಲಿ ನಾನು 2 ವರ್ಷ ಅವರೊಟ್ಟಿಗೆ ವಿದ್ಯಾರ್ಥಿಯಾಗಿದ್ದೆ ಅವರ ಅಂಡರಲ್ಲಿ. ಮತ್ತು 1 ವರ್ಷ ಸ್ವರೂಪ್ ಹೋಟೆಲ್ ಕುಂಜತ್ಪಲ್ಲಿ ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಇದ್ದುಕೊಂಡು ಇರಲಿಕ್ಕೆ. ಈ 3 ವರ್ಷದ ಒಡನಾಟದಿಂದ ನಾವು ನೇರ ಶಾಲೆಗೆ ಬಂದು ನಮ್ಮ ಅನಂತರಿ ಶಾಲೆಯಲ್ಲಿ ಅವರೇನು ಪ್ರಯೋಗವೇ ನಾವು ಅಲ್ಲಿ ನೋಡಿದ್ದೇವೆ, ಏನೆಲ್ಲ ಕಲಿಸಿದ್ದಾರೆ, ಅವರೇನು ಕಲ್ಪನೆ ಉಂಟು, ಅದು ನಮಗೆ ಎಷ್ಟು ಅರ್ಥ ಆಗಿದೆ ಅದನ್ನು ಬೆಳೆಸ್ಕೊಂಡು ಅನಂತಡೆನೇ ಇವತ್ತು ನಾವು ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ